Hare Krishna, Krishna Krishna, Hare Hare, Krishna, Hare Hare Krishna, Rama, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Rama, Hare Rama, Rama Rama, Hare Hare. Hare Krishna, Krishna Krishna, Hare Hare. Hare Hare Krishna, Krishna, Hare Hare Krishna, Krishna, Krishna Krishna Krishna, Krishna, Hare Hare Hare. Hare Rama, Hare Rama, Rama Rama, Hare Hare. Hare Hare Rama, Rama, Hare Hare Rama, Rama, Rama Rama Rama, Rama, Hare Hare Hare. ಹರೇ ಕೃಷ್ಣ. ಇವತ್ತಿನ ಶ್ಲೋಕಕ್ಕೆ ಬರುವ ಶ್ಲೋಕ 19 ಇವತ್ತು. ಹರೇ ಕೃಷ್ಣ. ರಾಜನ್ ಪತಿರ್ ಗುರುರ್ ಅಲಂ ಭವತಾಂ ಯದೂನಾಂ. ರಾಜನ್ ಪತಿ ಇಲ್ಲವಾ ಹೇಳಕ್ಕೆ? ಹೇಳಿ ಮಾತಾಜಿ. ರಾಜನ್ ಪತಿರ್ ಗುರುರ್ ಅಲಂ ಭವತಾಂ ಯದೂನಾಂ. ದೈವ ಪ್ರಿಯ ಕುಲಪತಿ ಕ್ವಚ ಕಿಂಕರೋ ವಹ. ದೈವ ಕುಲಪತಿ ಕ್ವಚ ಕಿಂಕರೋ ಭವ. ಅಸ್ತ್ವ ಏವಂ ಅಂಗ ಭಗವಾನ್ ಭಜತಾ ಮುಕುಂದೋ. ಅಸ್ವ ಏವಂ ಅಂಗ ಭಗವಾನ್ ಭಜತಾ ಮುಕುಂದೋ. ಮುಕ್ತಿಂ ದದಾತಿ ಕರ್ಹಿಚಿತ್ ಸ್ಮನ ಭಕ್ತಿ ಯೋಗಂ. ಮುಕ್ತಿಂ ದದಾತಿ ಕರ್ಹಿಚಿತ್ ಮನ ಭಕ್ತಿ ಯೋಗಂ. ಅರ್ಥ ಓದಿಸಿ ಮಾತಾಜಿ. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಓದ್ಬಿಟ್ಟು ಓದ್ಲಾ? ಶ್ಲೋಕ ಓದಿ. ಶ್ಲೋಕ 19. ರಾಜನ್ ಪತಿರ್ ಗುರುರ್ ಆಲಂ ಭವತಾಂ ಯದೂನಾಂ. ದೈವ ಪ್ರಿಯ ಕುಲಪತಿ ಕ್ವಚ ಕಿಂಕರೋ ವಾ. ಅಸ್ತ್ವ ಏವಂ ಹಂಗ ಭಗವಾನ್ ಭಜತಾ ಮುಕುಂದೋ. ಮುಕ್ತಿಂ ದದಾತಿ ಕರ್ಹಿಚಿತ್ ಸ್ಮನ ಭಕ್ತಿ ಯೋಗಂ. ರಾಜನ್ ಯೇ ರಾಜ, ಪತಿ ಸ್ವಾಮಿ, ಗುರುಗಳು, ಆಲಂ ನಿಜವಾಗಿ, ಭವತಾಂ ನಿನ್ನ, ಯದೂನಾಂ ಯದುವಂಶದವರು, ದೈವಂ ದೇವರು, ಪ್ರಿಯ ತುಂಬ ಆಪ್ತ, ಕುಲಪತಿ ಕುಟುಂಬದ ಯಜಮಾನ, ಕ್ವ ಕೆಲವು ಸಲವಾದರೂ, ಚ ಮತ್ತು, ಕಿಂಕರ ಆಜ್ಞಪಾಲಕ, ವಹ ನೀನು, ಅಸ್ತು ಇದೆ, ಏವಂ ಹೀಗೆ, ಹಂಗ ಹೀಗಿದ್ದು, ಭಗವಾನ್ ದೇವೋತ್ತಮ ಪರಮಪುರುಷನು, ಭಜತಾಂ ಭಕ್ತಿ ಸೇವೆಯಲ್ಲಿ ನಿರತರಾದವರು, ಮುಕುಂದ ಭಗವಾನ್ ಕೃಷ್ಣ, ಮುಕ್ತಿಂ ಮೋಕ್ಷ, ದದಾತಿ ನೀಡುತ್ತಾನೆ, ಕರ್ಹಿಚಿತ್ ಕೆಲವು ಸಲ, ಸ್ಮ ನಿಜವಾಗಿಯೂ, ನಾ ಇಲ್ಲ, ಭಕ್ತಿ ಯೋಗಂ ಭಕ್ತಿ ಸೇವೆ. ಅನುವಾದ ಮತ್ತು ಭಾವಾರ್ಥ ಶೀಲ ಪ್ರಭುಪಾದರಿಂದ. ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಮಹರ್ಷಿ ನಾರದರು ನುಡಿದರು, ನನ್ನ ಪ್ರಿಯ ಯುಧಿಷ್ಠರ ಮಹಾರಾಜ, ದೇವೋತ್ತಮ ಪರಮಪುರುಷನಾದ ಕೃಷ್ಣನು ನಿನಗೆ ನೆರವು ನೀಡಲು ಸದಾ ಸಿದ್ಧನಾಗಿದ್ದಾನೆ. ಅವನು ನಿನ್ನ ಸ್ವಾಮಿ, ಗುರು, ದೇವರು, ಬಹು ಆಪ್ತ ಮಿತ್ರ ಹಾಗೂ ನಿಮ್ಮ ಕುಟುಂಬದ ಯಜಮಾನ. ಹೀಗಿದ್ದು ಅವನು ಕೆಲವೊಮ್ಮೆ ನಿನ್ನ ಸೇವಕನಾಗಿ ಅಥವಾ ಆಜ್ಞಾಪಾಲಕನಾಗಿ ಕಾರ್ಯನಿರ್ವಹಿಸಲು ಒಪ್ಪಿಕೊಳ್ಳುತ್ತಾನೆ. ಈ ನೆಂಟಸ್ತಿಗೆ ಸಾಧ್ಯವಾಗಿರುವುದು ಭಕ್ತಿಯೋಗದಿಂದ ಎಂದೇ ನೀನು ಭಾಗ್ಯಶಾಲಿ. ಪ್ರಭುವು ಮುಕ್ತಿಯನ್ನು ಬಹು ಸುಲಭವಾಗಿ ಕೊಡಬಲ್ಲ, ಆದರೆ ಭಕ್ತಿಯೋಗವನ್ನು ಅಷ್ಟು ಸುಲಭವಾಗಿ ಕೊಡುವುದಿಲ್ಲ. ಏಕೆಂದರೆ ಭಕ್ತಿಯೋಗವನ್ನು ನೀಡುವುದರಿಂದ ಪ್ರಭುವು ಭಕ್ತನಿಗೆ ಕಟ್ಟು ಬೀಳುತ್ತಾನೆ. ಹರೇ ಕೃಷ್ಣ ಭಾವಾರ್ಥ. ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣಮೂರ್ತಿ ಪ್ರಭುಜಿ. ಹರೇ ಕೃಷ್ಣ. ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಓದಿ. ನೆಟ್ವರ್ಕ್ ಇದೆಯಾ?
ಪ್ರಭುಜಿ ಕೇಳಿಸುವುದಿಲ್ಲ. ಗಾಯತ್ರಿ ಮಾತಾಜಿ ಓದ್ತೀರಾ ಮಾತಾಜಿ? ಓದ್ತೀನಿ ಮಾತಾಜಿ. ಹಾ ಓದಿ ಮಾತಾಜಿ. ಸಡನ್ ಮಾಡ್ಕೊತೆ ಒಂದು ನಿಮಿಷ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ ಎಲ್ಲ ಮಾತಾಜಿ. ಭಾವಾರ್ಥ. ಮೇಲಿನ ಶ್ಲೋಕವನ್ನು ಶ್ರೀಮದ್ ಭಾಗವತದಿಂದ 5.16.18 ಉದ್ಧರಿಸಲಾಗಿದೆ. ಶುಕಮುನಿಗಳು ಋಷಭದೇವನ ಗುಣಗಳನ್ನು ವರ್ಣಿಸುತ್ತಾ ಭಕ್ತಿ ಹಾಗೂ ಮೋಕ್ಷಗಳ ನಡುವಣ ವ್ಯತ್ಯಾಸವನ್ನು ಈ ಶ್ಲೋಕದ ಮೂಲಕ ವಿವರಿಸಿದರು. ಯದುವಂಶ ಹಾಗೂ ಪಾಂಡವರ ಸಂಬಂಧದಲ್ಲಿ ಪ್ರಭುವು ಕೆಲವು ಸಲ ಪಾಂಡವರ ಸ್ವಾಮಿಯಂತೆ, ಕೆಲವು ಸಲ ಅವರ ಸಲಹೆಗಾರನಂತೆ, ಕೆಲವು ಸಲ ಸ್ನೇಹಿತನಂತೆ, ಕೆಲವು ಸಲ ಪಾಂಡವರ ವಂಶದ ಹಿರಿಯನಂತೆ ವರ್ತಿಸಿದನು. ಕೆಲವು ಸಲವಂತೂ ಪಾಂಡವರ ಸೇವಕನಂತೆಯೇ ನಡೆದುಕೊಂಡ. ಶಾಂತಿ ಸಂಧಾನದ ಮಾತುಕತೆಗಳ ಪ್ರಸ್ತಾಪವನ್ನು ಮುಂದಿಟ್ಟು ಯುಧಿಷ್ಠಿರನು ದುರ್ಯೋಧನಿಗೆ ಒಂದು ಪತ್ರ ಬರೆದಿದ್ದ. ಯುಧಿಷ್ಠಿರನ ಆಣತಿಯಂತೆ ಕೃಷ್ಣನು ಈ ಪತ್ರವನ್ನು ಒಯ್ದು ದುರ್ಯೋಧನನಿಗೆ ಮುಟ್ಟಿಸಬೇಕಾಗಿತ್ತು. ಅಷ್ಟೇ ಅಲ್ಲ, ಕೃಷ್ಣನು ಅರ್ಜುನನ ರಥದ ಸಾರಥಿಯೂ ಆಗಬೇಕಾಯಿತು. ಈ ಭಕ್ತಿಯೋಗದಲ್ಲಿ ದೇವತಾ ಪರಮಪುರುಷ ಹಾಗೂ ಭಕ್ತನ ನಡುವೆ ಒಂದು ಸಂಬಂಧ ಏರ್ಪಟ್ಟಿರುತ್ತದೆ ಎಂಬುದನ್ನು ಈ ಪ್ರಸಂಗಗಳು ಚಿತ್ರಿಸುತ್ತವೆ. ಇಂತಹ ಸಂಬಂಧವು ದಾಸ್ಯ, ಸಖ್ಯ, ವಾತ್ಸಲ್ಯ ಹಾಗೂ ಮಾಧುರ್ಯ ಎಂಬ ದಿವ್ಯ ರಸಗಳ ಒಳಗೊಂಡಂತೆ ಸ್ಥಾಪಿತವಾಗುತ್ತವೆ. ಭಕ್ತನಿಗೆ ಬರಿಯ ಮೋಕ್ಷ ಸಾಕು ಎನ್ನುವುದಾದರೆ ಅದನ್ನು ಅವನು ದೇವೋತ್ತಮ ಪರಮ ಪುರುಷನಿಂದ ಸುಲಭವಾಗಿ ಪಡೆಯುತ್ತಾನೆ. ಈ ಸಂಗತಿಯನ್ನು ಬಿಲ್ವಮಂಗಲ ಠಾಕೂರರು ದೃಢಪಡಿಸುತ್ತಾರೆ. ಮುಕ್ತಿ ಸ್ವಯಂ ಮುಕುಲಿತಾಂಜಲಿ ಸೇವತೆ ಸ್ಮಾನ್. ಭಕ್ತನಿಗೆ ಮುಕ್ತಿಯು ಬಹು ಮುಖ್ಯವಾದದ್ದೇನಲ್ಲ, ಏಕೆಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಭಕ್ತನ ಸೇವೆ ಮಾಡಲು ಮುಕ್ತಿಯು ಭಕ್ತನ ಮನೆ ಬಾಗಿಲಿಗೆ ಕಾದು ನಿಂತಿರುತ್ತದೆ. ಆದ್ದರಿಂದ ಭಕ್ತನು ವೃಂದಾವನದ ಪ್ರಜೆಗಳ ವರ್ತನೆಯಿಂದ ಆಕರ್ಷಿತನಾಗಬೇಕು. ವೃಂದಾವನದ ಪ್ರಜೆಗಳು ಕೃಷ್ಣನ ಬಗೆಗೆ ಮೇಲೆ ಹೇಳಲಾದ ಒಂದಲ್ಲ ಒಂದು ರಸದ ಮೂಲಕ್ಕೆ ಅಂಟು ಹೊಂದಿರುತ್ತಾರೆ. ಸೇವೆ ಮಾಡುತ್ತವೆ. ಪ್ರಭುವಿನ ಸೇವಕರ ದಾಸ್ಯ ಭಾವದಲ್ಲಿ ತಮ್ಮ ಕೈಂಕರ್ಯ ಮಾತಾಜಿ. ಭೂಮಿ, ನೀರು, ಹಸುಗಳು, ಮರಗಳು ಹಾಗೂ ಹೂಗಳು ಶಾಂತರಸದ ಭಾವದಲ್ಲಿ ಕೃಷ್ಣನ ಸೇವೆ ಮಾಡುತ್ತದೆ. ಪ್ರಭುವಿನ ಸೇವಕರು ದಾಸ್ಯ ಭಾವದಲ್ಲಿ ತಮ್ಮ ಕೈಂಕರ್ಯ ಸಲ್ಲಿಸುತ್ತಾರೆ. ದನಗಾಹಿ ಬಾಲಕರು ಸಖ್ಯ ರಸದ ಭಾವದಲ್ಲಿ ಕೃಷ್ಣ ಸೇವೆ ಮಾಡುತ್ತಾರೆ. ಇದೇ ರೀತಿ ವಯಸ್ಸಾದ ಗೋಪಿಯರು ಕೃಷ್ಣನ ಮಾತಾಪಿತೃಗಳಾಗಿಯೋ, ಚಿಕ್ಕಪ್ಪ ಅಥವಾ ಬೇರೆ ಬಗೆಯ ಹತ್ತಿರದ ನೆಂಟರಾಗಿಯೋ ಸೇವೆ ಸಲ್ಲಿಸುತ್ತಾರೆ. ಹದಿವಯಸ್ಸಿನ ಗೋಪಿಯರು ಹಾಗೂ ದನಗಾಹಿ ಬಾಲಕರು ಮಾಧುರ್ಯ ಭಾವದಲ್ಲಿ ಕೃಷ್ಣನ ಸೇವಕರಾಗುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಕೆಳಗೆ ಮಾಡ್ಬೇಕು ಸರ್ ಮಾತಾಜಿ, ಸ್ವಲ್ಪ ಕೆಳಗೆ ಮಾಡಿ. ಓಕೆ. ಭಕ್ತಿ ಸೇವೆ ಮಾಡುವಲ್ಲಿ ವ್ಯಕ್ತಿಯು ಕೇಳಿಸ್ತದ ಮಾತಾಜಿ? ಕೇಳಿಸ್ತದೆ. ವ್ಯಕ್ತಿಯು ಸ್ವಾಭಾವಿಕವಾಗಿಯೇ ದಿವ್ಯ ಭಾವದಲ್ಲಿ ಕೃಷ್ಣ ಸೇವೆ ಮಾಡುವ ಒಳವುಳ್ಳವನಾಗಿರಬೇಕು. ಬದುಕಿನ ಯಶಸ್ಸು ನಿಂತಿರುವುದು ಈ ಸೇವೆಯ ಮೇಲೆಯೇ. ಮೋಕ್ಷ ಗಳಿಸುವುದು ಭಕ್ತನಿಗೆ ಏನು ಕಷ್ಟವಾಗುವುದಿಲ್ಲ. ಕೃಷ್ಣನ ಜೊತೆ ಸಂಬಂಧ ಸ್ಥಾಪಿಸಿಕೊಳ್ಳಲು ಅಸಮರ್ಥನಾದವನು ಕೂಡ ಬ್ರಹ್ಮನ್ ಪ್ರಭೆಯಲ್ಲಿ ಐಕ್ಯವಾಗುವುದರ ಮೂಲಕ ಮೋಕ್ಷ ಗಳಿಸಬಹುದು. ಈ ಬಗೆಯ ಮುಕ್ತಿಯನ್ನು ಸಾಯುಜ್ಯ ಮುಕ್ತಿ ಎಂದು ಕರೆಯುತ್ತಾರೆ. ವೈಷ್ಣವರು ಸಾಯುಜ್ಯ ಮುಕ್ತಿಯನ್ನು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ. ಇರುತ್ತ ಮುಕ್ತಿಯ ಇತರ ಬಗೆಗಳಾದ ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ ಹಾಗೂ ಸಾಷ್ಟಿ ಎನ್ನುವ ಮುಕ್ತಿಗಳಲ್ಲಿ ಒಂದನ್ನು ಕೆಲವೊಮ್ಮೆ ಅವರು ಒಪ್ಪಿಕೊಳ್ಳುತ್ತಾರೇನೋ ಹೌದು. ಹೀಗಿದ್ದು ಪರಿಶುದ್ಧ ಭಕ್ತನು ಯಾವುದೇ ಬಗೆಯ ಮುಕ್ತಿಯನ್ನು ಒಪ್ಪಿಕೊಳ್ಳುವುದಿಲ್ಲ. ಒಂದು ಪಾರಮಾರ್ಥಿಕ ನೆಂಟಸ್ತಿಕೆಯಲ್ಲಿ ಕೃಷ್ಣನ ಸೇವೆ ಮಾಡುವುದನ್ನು ಮಾತ್ರ ಶುದ್ಧ ಭಕ್ತರು ಬಯಸುತ್ತಾನೆ. ಇದು ಆಧ್ಯಾತ್ಮಿಕ ಬದುಕಿನ ಸಿದ್ಧಿಯ ಘಟ್ಟ. ಮಾಯಾವಾದಿ ತತ್ವವಾದಿಗಳು ಬ್ರಹ್ಮನ್ ಪ್ರಭೆಯಲ್ಲಿ ಐಕ್ಯವಾಗಲು ಬಯಸುತ್ತಾರೆ. ಕೈವಲ್ಯ ಅಥವಾ ಪರಮ ಪ್ರಭುವಿನಲ್ಲಿ ಲೀನವಾಗುವುದು ಎಂದು ಕರೆಯಲಾಗುವ ಈ ಬಗೆಯ ಮುಕ್ತಿಯನ್ನು ವರ್ಣಿಸುತ್ತಾ ಶ್ರೀಲ
ಪ್ರಬೋಧಾನಂದ ಸರಸ್ವತಿ ಠಾಕೂರರು ಹೀಗೆನ್ನುತ್ತಾರೆ: ಪರಮೋನ್ನತನಲ್ಲಿ ಸೇರಿ ಹೋಗುವುದು ನರಕಕ್ಕೆ ಬೀಳುವ ಕ್ರಿಯೆಗೆ ಸಮಾನವಾದುದೇ ಸರಿ. ಆದ್ದರಿಂದ ಮಾಯಾವಾದಿ ಸಿದ್ಧಾಂತವು ಆದರ್ಶವಾಗಿರಿಸಿಕೊಂಡಿರುವ ಮುಕ್ತಿಯು ಭಗವಂತನಲ್ಲಿ ಐಕ್ಯವಾಗುವ ಅಭಿಲಾಷೆ ಭಕ್ತನ ಪಾಲಿಗೆ ನರಕ ಸದೃಶವಾದದ್ದು. ಅವನು ಅದನ್ನು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ. ಪರಮ ಪ್ರಭುವಿನ ಪ್ರಭೆಯಲ್ಲಿ ಐಕ್ಯವಾಗುವ ಸಂಕಲ್ಪ ನೆರವೇರಿದ ಮೇಲೂ ತಮಗೆ ವಿರಾಮ ಸಿಗುವುದಿಲ್ಲ ಎಂಬುದನ್ನು ಮಾಯಾವಾದಿ ತತ್ವವೇತ್ತರು ತಿಳಿದುಕೊಂಡಿಲ್ಲ. ವ್ಯಕ್ತಿಗತ ಆತ್ಮವು ಬ್ರಹ್ಮನ್ ಪ್ರಭೆಯಲ್ಲಿ ನಿಷ್ಕ್ರಿಯವಾಗಿ ಬದುಕಿರಲಾರದು. ಕೆಲ ಕಾಲಾನಂತರ ಆತ್ಮವು ಕ್ರಿಯಾಶೀಲವಾಗಲು ಅಪೇಕ್ಷೆ ಪಡೆಯಲೇಬೇಕು. ಹೀಗಿದ್ದು ದೇವೋತ್ತಮ ಪರಮ ಪುರುಷನೊಡನೆ ತನಗಿರುವ ಸಂಬಂಧವನ್ನು ಆತ್ಮವು ಅರಿಯದು. ಆದ್ದರಿಂದ ಅದಕ್ಕೆ ಯಾವುದೇ ಆಧ್ಯಾತ್ಮಿಕ ಚಟುವಟಿಕೆಗಳಿಲ್ಲ. ತತ್ಪರಿಣಾಮವಾಗಿ ಆತ್ಮವು ತನ್ನ ಮುಂದಿನ ಕ್ರಿಯಾ ಚಟುವಟಿಕೆಗಳಿಗಾಗಿ ಐಕ ಜಗತ್ತಿಗೆ ಹಿಂತಿರುಗಲೇಬೇಕು. ಈ ಮಾತಿಗೆ ಶ್ರೀಮದ್ ಭಾಗವತದ 10.2.32 ಆಧಾರವಿದೆ. ಆರುಹ್ಯ ಕೃಚ್ಛ್ವೇನ ಪರಂಪದಂ ತಥಾ ಪತಂತಿ ಅಧೋನಾದೃತ ಯುಸ್ಮಾದ್ ಅಂಗ್ರಿಯಃ. ಭಗವಂತನಿಗೆ ಸಲ್ಲಿಸುವ ಪಾರಮಾರ್ಥಿಕ ಸೇವೆಯ ಬಗೆಗೆ ಮಾಯಾವಾದಿ ತತ್ವ ವಿಚಾರಿಗಳಿಗೆ ಏನೂ ತಿಳಿದಿಲ್ಲ. ಆದ್ದರಿಂದ ಐಕ ಚಟುವಟಿಕೆಗಳ ಬಂಧನದಿಂದ ಬಿಡುಗಡೆ ಪಡೆದು ಬ್ರಹ್ಮನ್ ಪ್ರಭೆಯಲ್ಲಿ ಐಕ್ಯವಾದ ಮೇಲೂ ಆಸ್ಪತ್ರೆಗಳನ್ನು, ಶಾಲೆಗಳನ್ನು ತೆರೆಯಲು ಇಲ್ಲವೇ ಇನ್ನೆಂಥದೋ ಪುಣ್ಯ ಕಾರ್ಯಗಳನ್ನು ಮಾಡಲು ಅವರು ಮತ್ತೆ ಐಕ ಜಗತ್ತಿಗೆ ಬರಲೇಬೇಕು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಇಲ್ಲಿ ಹೇಳ್ತಾ ಇದ್ದಾರೆ, ಮಹರ್ಷಿ ನಾರದರು ಹೇಳ್ತಾರೆ, ನನ್ನ ಪ್ರಿಯ ಯುಧಿಷ್ಠಿರ ಮಹಾರಾಜ, ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ನಿನಗೆ ನೆರವು ನೀಡಲು ಸದಾ ಸಿದ್ಧನಾಗಿದ್ದಾನೆ. ಅವನು ನಿನ್ನ ಸ್ವಾಮಿ, ಗುರು, ದೇವರು, ಬಹು ಆಪ್ತ ಮಿತ್ರ ಅಲ್ವಾ. ನಮ್ಗೆ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾರೆ, ಭಗವಂತನೇ ಹೇಳ್ತಾರೆ ಅಲ್ಲಿ, ಸುಹೃದಂ ಸರ್ವಭೂತಾನಾಂ ಅಂತ ಹೇಳ್ಕೊಂಡು, ಆಪ್ತ ಮಿತ್ರ, ಆತ್ಮದ ಒಂದು ಹತ್ತಿರದ ಬಂಧು ಅವರು, ನಿಮ್ಮ ಕುಟುಂಬದ ಯಜಮಾನ. ಹೀಗಿದ್ದು ಅವನು ಕೆಲವೊಮ್ಮೆ ನಿನ್ನ ಸೇವಕನಾಗಿ ಅಥವಾ ಆಜ್ಞಾಪಾಲಕನಾಗಿ ಕಾರ್ಯನಿರ್ವಹಿಸಲು ಒಪ್ಪಿಕೊಳ್ಳುತ್ತಾನೆ. ಅಂತ ಭಗವಂತ ಅವನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಹಾಗಿದ್ರು ಕೂಡ ಭಕ್ತನ ಒಂದು ಆಜ್ಞಾಪಾಲಕನಾಗಿ ಕಾರ್ಯನಿರ್ವಹಿಸಲು ಒಪ್ಪಿಕೊಳ್ತಾನೆ ಅಂತ ಹೇಳ್ಕೊಂಡು, ಈ ನೆಂಟಸ್ತಿಕೆ ಸಾಧ್ಯವಾಗಿರುವುದು ಯಾವ್ದ್ರಿಂದ ಅಂದ್ರೆ ಭಕ್ತಿ ಯೋಗದಿಂದ ಅಂತ ಹೇಳ್ಕೊಂಡು, ಆ ಭಕ್ತಿಗೆ ಮಾತ್ರ ಭಗವಂತ ಅಂದ್ರೆ ಭಕ್ತರ ಅಧೀನನಾಗ್ತಾನೆ. ಭಕ್ತಿ ಯಾರು ಭಕ್ತನಿರ್ತಾನೆ ಅವನ ಅಧೀನನಾಗ್ತಾನೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಮಹರ್ಷಿ ನಾರದರು ಹೇಳ್ತಾ ಇದ್ದಾರೆ ಯುಧಿಷ್ಠಿರನಿಗೆ, ನೀನು ಎಂತ ಭಾಗ್ಯಶಾಲಿ. ಪ್ರಭುವು ಮುಕ್ತಿಯನ್ನು ಬಹು ಸುಲಭವಾಗಿ ಕೊಡಬಲ್ಲ, ಆದರೆ ಭಕ್ತಿಯೋಗವನ್ನು ಅಷ್ಟು ಸುಲಭವಾಗಿ ಕೊಡುವುದಿಲ್ಲ. ಏಕೆಂದರೆ ಭಕ್ತಿಯೋಗವನ್ನು ನೀಡುವುದರಿಂದಾಗಿ ಪ್ರಭುವು ಭಕ್ತನಿಗೆ ಕಟ್ಟು ಬೀಳ್ತಾನೆ ಅಂತ ಹೇಳ್ಕೊಂಡು. ಹಾಗೆ ಇಲ್ಲಿ ಎಲ್ಲ ಒಂದು ಸೇವೆಯನ್ನ ಕೂಡ ಈ ಪಾಂಡವರು ಅತ್ಯಂತ ಭಗವಂತನ ಭಕ್ತರಾಗಿದ್ರಿಂದ ಅವರಿಗೆ ಎಲ್ಲ ಸೇವೆಗೆ ಕೂಡ ಭಗವಂತ ರೆಡಿ ಇರ್ತಾರೆ. ಸೊ ಹಾಗಾಗಿ ಭಕ್ತಿ ಯೋಗ ಅಂತ ಹೇಳುವಂಥದ್ದು ಅಷ್ಟು ಸುಲಭವಾಗಿ ಸಿಗೋದಿಲ್ಲ, ಕೊಡೋದಿಲ್ಲ ಅಂತ ಹೇಳಿ. ಭಕ್ತ ಯಾಕೆ ಅಂತ ಭಕ್ತನ ಅಧೀನನಾಗಿ ಬಿಡ್ಬೇಕಾಗ್ತದೆ, ಭಕ್ತ ಪರಾಧೀನ ಅಂತ ಹೇಳ್ತಾನೆ ಭಗವಂತ. ಸೊ ಹಾಗಾಗಿ ಇಲ್ಲಿ ಮೇಲಿನ ಶ್ಲೋಕವನ್ನ ಶ್ರೀಮದ್ ಭಾಗವತದಲ್ಲಿ ಹೇಳ್ತಾ ಇದ್ದಾರೆ. ಮೇಲಿನ ಶ್ಲೋಕವನ್ನು ಶ್ರೀಮದ್ ಭಾಗವತದ 5.16.18 ಉದ್ಧರಿಸಲಾಗಿದೆ. ಶುಕಮುನಿಗಳು ಋಷಭದೇವನ ಗುಣಗಳನ್ನ ವರ್ಣಿಸುತ್ತಾ ಭಕ್ತಿ ಹಾಗೂ ಮೋಕ್ಷಗಳ ನಡುವಣ ವ್ಯತ್ಯಾಸವನ್ನ ಈ ಶ್ಲೋಕದ ಮೂಲಕ ವಿವರಿಸ್ತಾರೆ ಅಂತೆ. ಭಾಗವತಮಲ್ಲಿ ಬರುತ್ತೆ. ಯದುವಂಶ ಹಾಗೂ ಪಾಂಡವರ ಸಂಬಂಧದಲ್ಲಿ ಪ್ರಭುವು ಕೆಲವು ಸಲ ಪಾಂಡವರ ಸ್ವಾಮಿಯಂತೆ, ಕೆಲವು ಸಲ ಅವರ ಸಲಹೆಗಾರನಂತೆ, ಕೆಲವು ಸಲ ಸ್ನೇಹಿತನಂತೆ, ಕೆಲವು ಸಲ ಪಾಂಡವರ ವಂಶದ ಹಿರಿಯನಂತೆ ವರ್ತಿಸ್ತಾರೆ. ಕೆಲವು ಸಲವಂತೂ ಪಾಂಡವರ ಸೇವಕನಂತೆ ನಡೆದುಕೊಂಡ. ಶಾಂತಿ ಸಂಧಾನದ ಮಾತುಕತೆಗಳ ಪ್ರಸ್ತಾವವನ್ನ ಮುಂದಿಟ್ಕೊಂಡು ಯುಧಿಷ್ಠಿರನ ಒಂದು ಇದನ್ನ ತಲುಪಿಸ್ಬೇಕಾಗಿತ್ತು. ಯುಧಿಷ್ಠಿರನ ಒಂದು ಇದನ್ನ ದುರ್ಯೋಧನಿಗೆ ಒಂದು ಪತ್ರ ಬರೆದಿದ್ದ. ಆ ಯುಧಿಷ್ಠಿರನ ಅಣತಿಯಂತೆ ಕೃಷ್ಣನು ಈ ಪತ್ರವನ್ನ ಒಯ್ದು ದುರ್ಯೋಧನನಿಗೆ ಮುಟ್ಟಿಸ್ಬೇಕಾಗಿತ್ತು. ಸೊ ಅಷ್ಟೇ ಅಲ್ಲ, ಕೃಷ್ಣನು ಅರ್ಜುನನ ರಥದ ಸಾರಥಿಯೂ ಆಗಬೇಕಾಯ್ತು. ಹಾಗೇನೆ ನಮ್ಗೆ ದಾಸರು ಒಂದು ಹಾಡಲ್ಲಿ ಕೂಡ ಹೇಳ್ತಾರೆ, ಹೂವ ತರುವರ ಮನೆಗೆ ಹುಲ್ಲ ತರುವ ಅಂತ ಹೇಳ್ಕೊಂಡು. ಅಂತ ಹೇಳಿದ್ರೆ ಯಾರು ಭಗವಂತನಿಗೆ ಪೂಜಿಸ್ಲಿಕ್ಕೆ ಹೂವ ತಂದು ಕೊಡ್ತಾರೆ ಭಗವಂತನ ಅರ್ಚನೆಗೆ, ಅಂತವರ ಮನೆಗೆ ಭಗವಂತ ಹುಲ್ಲ ತರುವ ಅಂದ್ರೆ ಆ ಒಂದು ಇದ್ರಲ್ಲಿ ಸಾರಥಿ ಆಗಿರ್ಬೇಕಾದ್ರೆ ಆ ಕುದುರೆಗಳನ್ನ ತೊಳೆಯೋದು, ಮತ್ತೆ
ಅದಕ್ಕೆ ಹುಲ್ಲು ಕೊಡೋದು ಆತರ ಎಲ್ಲ ಮಾಡ್ತಾ ಇದ್ರಂತೆ ಭಗವಂತ. ಅಷ್ಟೊಂದು ಹೂವ ತರುವರ ಮನೆಗೆ ಹುಲ್ಲ ತರ, ಅಂತ ಕರುಣಾಮಯಿ, ಅಂತ ಒಂದು ಭಕ್ತನ ಒಂದು ಅಧೀನನಾಗಿರ್ತಾನೆ ಅವನು ಅಂತ ಹೇಳ್ಕೊಂಡು. ಭಕ್ತಿ ಯೋಗದಲ್ಲಿ ದೇವೋತ್ತಮ ಪರಮ ಪುರುಷ ಹಾಗೂ ಭಕ್ತನ ನಡುವೆ ಒಂದು ಸಂಬಂಧ ಏರ್ಪಟ್ಟಿರುತ್ತದೆ ಅಲ್ವಾ ಎಂಬುದನ್ನು ಈ ಪ್ರಸಂಗಗಳು ನಮ್ಗೆ ಚಿತ್ರಿಸುತ್ತವೆ. ಇಂತಹ ಸಂಬಂಧ 5 ರೀತಿಯಲ್ಲಿ ಇರ್ತದೆ. ಭಗವಂತ ಮತ್ತೆ ಭಕ್ತರಿಗೆ ಸಂಬಂಧಗಳು 5 ರೀತಿಯದ್ದು. ದಾಸ್ಯದಲ್ಲಿ, ಮತ್ತೆ ಸಾಕ್ಯರಸ, ವಾತ್ಸಲ್ಯ, ಮಾಧುರ್ಯ ಮತ್ತೆ ಶಾಂತರಸ ಅಂತ ಹೇಳ್ಕೊಂಡು ಎಂಬ ದಿವ್ಯ ರಸಗಳನ್ನು ಒಳಗೊಂಡಂತೆ ಸ್ಥಾಪಿತ ಆಗ್ತದೆ. ಈ ರೀತಿ 5 ಒಂದು ಸಂಬಂಧವನ್ನ ನಾವು ಭಗವಂತನಲ್ಲಿ ಇಟ್ಕೊಳ್ಬಹುದು ಅಂತ ಹೇಳ್ಕೊಂಡು. ಭಕ್ತರಾದವನು ಭಕ್ತನಿಗೆ ಬರೀ ಮೋಕ್ಷ ಸಾಕು ಅಂತ ಇರೋದಾದ್ರೆ ಅದನ್ನ ದೇವೋತ್ತಮ ಪುರುಷನಿಂದ ಸುಲಭವಾಗಿ ಪಡಿಬಹುದಂತೆ. ಈ ಸಂಗತಿಗಳನ್ನ ಬಿಲ್ವಮಂಗಳ ಠಾಕೂರರು ದೃಢಪಡಿಸ್ತಾರೆ. ಹೇಗೆ? ಮುಕ್ತಿ ಸ್ವಯಂ ಮುಕುಲಿತಾಂಜಲಿ ಸೇವತೆ ಅಸ್ಮಾನ್. ಭಕ್ತನಿಗೆ ಮುಕ್ತಿಯು ಬಹು ಮುಖ್ಯವಾದದ್ದೇನಲ್ಲ, ಏಕೆಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಭಕ್ತನ ಸೇವೆ ಮಾಡಲು ಮುಕ್ತಿಯು ಭಕ್ತನ ಮನೆ ಬಾಗಿಲಲ್ಲಿ ಸದಾ ಕಾದು ನಿಂತಿರ್ತದೆ ಅಂತೆ. ಅಂದ್ರೆ ಅದೇ ಭಕ್ತನಾದವನಿಗೆ ಮುಕ್ತಿ ಆ ನೆರಳಿನಂತೆ ಹಿಂಬಾಲಿಸ್ಕೊಂಡೇ ಇರ್ತದೆ ಅಂತ ಹೇಳ್ಕೊಂಡು. ಆದ್ದರಿಂದ ಅಂದ್ರೆ ಅದಕ್ಕಾಗಿ ಕಷ್ಟಪಡ್ಬೇಕಾಗಿಲ್ಲ, ಅದು ಸಹಜವಾಗಿ ಅವನ ಹಿಂದೆನೆ ಇರ್ತದೆ ಅಂತ ಹೇಳ್ಕೊಂಡು. ಆದ್ದರಿಂದ ಭಕ್ತನು ವೃಂದಾವನದ ಪ್ರಜೆಗಳ ವರ್ತನೆಯಿಂದ ಆಕರ್ಷಿತನಾಗ್ಬೇಕು ಅಂತ ಹೇಳಿದ್ರೆ ವೃಂದಾವನದ ಪ್ರಜೆಗಳಿಗೆ ಮುಕ್ತಿ ಬೇಕಾಗಿಲ್ಲ, ಅವನ ಸೇವೆ, ಭಗವಂತನ ಪಾದ ಕಮಲಗಳಲ್ಲಿ ಸೇವೆ ಮಾಡ್ಬೇಕು ಅಷ್ಟೇ. ಅಂತ ಒಂದು ಗೋಪಿಯರಾಗ್ಲಿ ಗೋಪಾಲಕರಾಗ್ಲಿ ಅಂತವರ ಒಂದು ವರ್ತನೆಯಿಂದ ನಾವು ಆಕರ್ಷಿತರಾಗ್ಬೇಕು ಅಂತ ಹೇಳ್ಕೊಂಡು. ವೃಂದಾವನದ ಪ್ರಜೆಗಳು ಕೃಷ್ಣನ ಬಗೆಗೆ ಮೇಲೆ ಹೇಳಲಾದ ಒಂದಲ್ಲ ಒಂದು ರಸದ ಮೂಲಕ, ದಾಸ್ಯದ ಭಾವದಲ್ಲಿ, ಸಾಕ್ಯ ಭಾವದಲ್ಲಿ, ಅದೇ ರೀತಿ ಮಾಧುರ್ಯ ಭಾವದಲ್ಲಿ ಗೋಪಿಕೆಯರು, ಆ ರೀತಿ ವಾತ್ಸಲ್ಯ ರಸದಲ್ಲಿ ಯಶೋಧ ಮಾತೆ, ಆ ರೀತಿ ಎಲ್ಲ ಅಲ್ಲಿ ಭಗವಂತನೊಂದಿಗೆ ಒಂದು ಭಾವದಿಂದ ಅವರು ಸೇವೆಯಲ್ಲಿ ತೊಡಗಿಸ್ಕೊಳ್ತಾರೆ. ಸೊ ಅಂತ ಒಂದು ಇದ್ರಲ್ಲಿ ನಂಟನ್ನ ಹೊಂದಿರ್ತಾರೆ ಅಂತ ಹೇಳ್ಕೊಂಡು. ಭೂಮಿ, ನೀರು, ಹಸುಗಳು, ಮರಗಳು ಮತ್ತು ಹೂಗಳು. ಇನ್ನು ಶಾಂತರಸದಲ್ಲಿ ಯಾರು ಸೇವೆ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಹಸುಗಳು, ಅಲ್ಲಿ ವೃಂದಾವನದಲ್ಲಿ ಎಷ್ಟೊಂದು ಹಸುಗಳು, ಪ್ರಾಣಿಗಳು ಇದರಲ್ಲಿ, ಮತ್ತೆ ಮರಗಳು, ಹೂಗಳು ಎಲ್ಲ, ಭೂಮಿ, ನೀರು, ಇದೆಲ್ಲ ಶಾಂತರಸದ ಭಾವದಲ್ಲಿ ಭಗವಂತನ ಸೇವೆ ಮಾಡ್ತಾ ಇರ್ತವೆ ಅಂತೆ. ಪ್ರಭುವಿನ ಸೇವಕರು ದಾಸ್ಯ ಭಾವದಲ್ಲಿ ತಮ್ಮ ಕೈಂಕರ್ಯವನ್ನ ಸಲ್ಲಿಸ್ತಾ ಇರ್ತಾರೆ. ದನಗಾಹಿ ಬಾಲಕರು ಸಾಕ್ಯ ರಸದಲ್ಲಿ ಭಾವದಲ್ಲಿ ಕೃಷ್ಣನ ಸೇವೆ ಮಾಡ್ತಾರೆ. ಇದೇ ರೀತಿ ವಯಸ್ಸಾದ ಗೋಪಿಯರು ಕೃಷ್ಣನ ಮಾತಾಪಿತೃಗಳಾಗಿಯೋ, ಚಿಕ್ಕಪ್ಪ ಅಥವಾ ಬೇರೆ ಬಗೆಯ ಹತ್ತಿರದ ನೆಂಟರಾಗಿಯೋ ಸೇವೆ ಸಲ್ಲಿಸ್ತಾ ಇರ್ತಾರೆ. ಹದಿವಯಸ್ಸಿನ ಗೋಪಿಯರು ಹಾಗೂ ದನಗಾಹಿ ಬಾಲಕಿಯರು ಮಾಧುರ್ಯ ಭಾವದಲ್ಲಿ ಕೃಷ್ಣನ ಸೇವಕರಾಗ್ತಾರೆ ಅಂತ ಹೇಳ್ಕೊಂಡು. ಭಕ್ತಿ ಸೇವೆ ಮಾಡುವಲ್ಲಿ ವ್ಯಕ್ತಿಯು ಸ್ವಾಭಾವಿಕವಾಗಿ ದಿವ್ಯ ಭಾವದಲ್ಲಿ ಕೃಷ್ಣ ಸೇವೆ ಮಾಡುವ ಒಲವುಳ್ಳವರಾಗಿರ್ಬೇಕು ಅಂತ ಹೇಳಿ. ಅಂದ್ರೆ ಭಕ್ತಿ ಸೇವೆಯನ್ನ ಮಾಡ್ಲಿಕ್ಕೆ ಯಾರಿಗೆ ಭಕ್ತಿ ಭಾವದಲ್ಲಿ ಅಂದ್ರೆ ಒಂದು ದಿವ್ಯ ಭಾವದಲ್ಲಿ ಭಗವಂತನ ಸೇವೆ ಮಾಡ್ಲಿಕ್ಕೆ ಒಲವು ಇರ್ಬೇಕು ಅಂತ ಹೇಳಿ. ಬದುಕಿನ ಯಶಸ್ಸು ನಿಂತಿರುವುದು ಈ ಸೇವೆಯ ಮೇಲೆಯೇ. ಅಂದ್ರೆ ಕೃಷ್ಣ ಪ್ರೇಮವನ್ನೇ ನಾವು ಪಡ್ಕೊಳ್ಳುವುದು ಬದುಕಿನ ಗುರಿ ಆಗಿರ್ಬೇಕು. ಅದನ್ನ ಪಡ್ಕೊಂಡ್ರೆ ನಾವು ಬದುಕಿನಲ್ಲಿ ಯಶಸ್ಸನ್ನ ಸಾಧಿಸಿದಂತೆ. ಸೊ ಹಾಗೆ ಮೋಕ್ಷ ಗಳಿಸುವುದು ಭಕ್ತನಿಗೆ ಕಷ್ಟವಾಗುವುದಿಲ್ಲ. ಕೃಷ್ಣನ ಜೊತೆ ಸಂಬಂಧ ಸ್ಥಾಪಿಸಿಕೊಳ್ಳಲು ಅಸಮರ್ಥನಾದವನು ಕೂಡ ಬ್ರಹ್ಮನ್ ಪ್ರಭೆಯಲ್ಲಿ ಐಕ್ಯವಾಗುವುದರ ಮೂಲಕ ಮೋಕ್ಷ ಗಳಿಸಬಹುದು. ಅಂದ್ರೆ ಮೋಕ್ಷ ಅಂತ ಹೇಳುವುದು ಯೋಗಿಗಳಿಗೆ ಕೂಡ ಸಿಗ್ತದೆ ಅಲ್ವಾ. ಅವರು ಕೂಡ ಅಷ್ಟಾಂಗ ಯೋಗ ಮಾಡುವ ಮೂಲಕ, ಭಗವಂತನನ್ನ ಧ್ಯಾನ ಮಾಡುವ ಮೂಲಕ ಅವರು ಆ ಒಂದು ಮುಕ್ತಿ ಅಂತ ಏನಿದೆ ಅದನ್ನ ಪಡ್ಕೊಳ್ತಾರೆ. ಸೊ ಅಲ್ಲಿ ಅಲ್ಲಿ ಬ್ರಹ್ಮನ ಪ್ರಭೆಯಲ್ಲಿ, ಆ ಬ್ರಹ್ಮ ಜ್ಯೋತಿಯಲ್ಲಿ ಐಕ್ಯವಾಗುವುದರ ಮೂಲಕ ಗಳಿಸ್ತಾರೆ ಅಂತ ಹೇಳ್ಕೊಂಡು. ಈ ಬಗೆಯ ಮುಕ್ತಿಯನ್ನ ಸಾಯುಜ್ಯ ಮುಕ್ತಿ ಅಂತ ಹೇಳ್ತಾರೆ. ಆ ಬ್ರಹ್ಮ ಜ್ಯೋತಿಯಲ್ಲಿ ಒಂದಾಗುವುದು ಏನಿದೆ ಅದನ್ನ ಸಾಯುಜ್ಯ ಮುಕ್ತಿ. ಆ ಬ್ರಹ್ಮ ಜ್ಯೋತಿ ಅಂತ ಹೇಳುವಂತದ್ದು ಭಗವಂತನ ಆ ಒಂದು ದಿವ್ಯ ಪ್ರಭೆ, ಆ ಪ್ರಭೆಯ ಈ ಒಂದು ಇದ್ರಲ್ಲಿ ಒಳಗೊಳ್ಳುವುದವರು. ಹಾಗೆ ವೈಷ್ಣವರು ಸಾಯುಜ್ಯ ಮುಕ್ತಿಯನ್ನು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ. ಅದು ವೈಷ್ಣವರಿಗೆ ಭಗವಂತನ ಪಾದ ಕಮಲಗಳ ಸೇವೆಯಲ್ಲಿ ಅವರಿಗೆ ಆಸಕ್ತಿ ಇರ್ತದೆ ಹೊರತು ಆ ಮುಕ್ತಿ, ಆ ಸಾಯುಜ್ಯ ಮುಕ್ತಿ ಏನಿದೆ ಆ ಬ್ರಹ್ಮ ಜ್ಯೋತಿಯಲ್ಲಿ ಒಂದಾಗುವುದು ಅದು ಬೇಕಾಗಿಲ್ಲ, ಅದು ಬೇಡ. ಇರುತ್ತಾ ಮುಕ್ತಿಯ ಇತರ ಬಗೆಗಳಾದ ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ, ಶಾಷ್ಟಿ ಎನ್ನುವ ಮುಕ್ತಿಗಳಲ್ಲಿ ಒಂದನ್ನು ಕೆಲವೊಮ್ಮೆ ಅವರು ಒಪ್ಪಿಕೊಳ್ಳುತ್ತಾರೇನೋ. ಹೌದು, ಅಂದ್ರೆ ಭಗವಂತನಂತದೇ ರೂಪ, ಭಗವಂತನ ಒಂದು ಲೋಕದಲ್ಲಿ ಇರುವಂತದ್ದು ವೈಕುಂಠದಲ್ಲಿ, ಆಮೇಲೆ ಸಾಮೀಪ್ಯ, ಭಗವಂತನ ಸಮೀಪದಲ್ಲೇ ಇರುವಂತ ಒಂದು ಮುಕ್ತಿ, ಒಂದು ಇದು ಅವಕಾಶ ಇರ್ತದೆ.
ಸಾಷ್ಟಿ ಆ ರೀತಿ ಎಲ್ಲ ಭಗವಂತನಷ್ಟೇ ಐಶ್ವರ್ಯವನ್ನ ಹೊಂದಿರ್ತಾರೆ ಅಂತ ಹೇಳ್ಕೊಂಡು. ಸೊ ಹಾಗೆ ಅದನ್ನ ಕೆಲವೊಮ್ಮೆ ಒಪ್ಪಿಕೊಳ್ಳಬಹುದು, ಆದ್ರೆ ಪರಿಶುದ್ಧ ಭಕ್ತನು ಯಾವುದೇ ಬಗೆಯ ಮುಕ್ತಿಯನ್ನು ಕೂಡ ಅವನು ಒಪ್ಪಿಕೊಳ್ಳುವುದಿಲ್ಲ. ಒಂದು ಪಾರಮಾರ್ಥಿಕ ನೆಂಟಸ್ತಿಕೆಯಲ್ಲಿ ಕೃಷ್ಣನ ಸೇವೆ ಮಾಡುವುದನ್ನು ಮಾತ್ರ ಶುದ್ಧ ಭಕ್ತನು ಬಯಸುತ್ತಾನೆ ಅಲ್ವಾ. ಶುದ್ಧ ಭಕ್ತನಾದವನು ಬೇಕಾದ್ರೆ ನರಕಕ್ಕಾದ್ರೂ ಹೋಗ್ಲಿಕ್ಕೆ ರೆಡಿ ಇರ್ತಾರೆ. ಅಲ್ಲಿ ಭಗವಂತನ ಸೇವೆ ಸಿಗ್ತದ, ಹಾಗಾದ್ರೆ ನಾನು ನರಕಕ್ಕಾದ್ರೂ ನಾನು ಹೋಗ್ಲಿಕ್ಕೆ ರೆಡಿ ಇರ್ತೇನೆ ಅಂತ ಹೇಳುವಂತ ಒಂದು ಮನಸ್ಥಿತಿಯಲ್ಲಿ ಶುದ್ಧ ಭಕ್ತನಾಗಿದ್ದವನು ಇರ್ತಾನೆ. ಸೊ ಅದನ್ನಷ್ಟೇ ಬಯಸ್ತಾನೆ. ಇದು ಆಧ್ಯಾತ್ಮಿಕ ಬದುಕಿನ ಸಿದ್ಧಿಯ ಘಟ್ಟ. ಮಾಯಾವಾದಿ ತತ್ವವಾದಿಗಳು ಬ್ರಹ್ಮನ್ ಪ್ರಭೆಯಲ್ಲಿ ಐಕ್ಯವಾಗಲು ಬಯಸುತ್ತಾರೆ. ಕೈವಲ್ಯ ಅಂದ್ರೆ ಪರಮಪ್ರಭುವಿನಲ್ಲಿ ಲೀನವಾಗುವುದು ಎಂದು ಕರೆಯಲಾಗುವ ಈ ಬಗೆಯ ಮುಕ್ತಿಯನ್ನ ವರ್ಣಿಸುತ್ತಾ ಶ್ರೀಲ ಪ್ರಬೋಧಾನಂದ ಸರಸ್ವತಿ ಠಾಕೂರರು ಹೀಗೆ ಹೇಳ್ತಾರೆ: ಪರಮೋನ್ನತನಲ್ಲಿ ಸೇರಿ ಹೋಗುವುದು ನರಕಕ್ಕೆ ಬೀಳುವ ಕ್ರಿಯೆಗೆ ಸಮಾನಾದುದೇ ಸರಿ ಅಂತ ಹೇಳಿದ್ರೆ, ಆ ಬ್ರಹ್ಮಜ್ಯೋತಿಯಲ್ಲಿ ಒಂದಾಗುವಂತ ಸಾಯುಜ್ಯ ಮುಕ್ತಿ ಅಂತ ಏನಿದೆ, ಅದು ಹೇಗೆ ಅಂತ ಹೇಳಿದ್ರೆ ಆ ನರಕಕ್ಕೆ ಬೀಳುವ ಪ್ರಕ್ರಿಯೆ ಅದು ಆ ಕ್ರಿಯೆಗೆ ಸಮನಾದದ್ದು ಅಂತ. ಯಾಕಂತ ಹೇಳಿದ್ರೆ ಆ ಬ್ರಹ್ಮಜ್ಯೋತಿಗೆ ಹೋದ್ರೆ ಅವರಿಗೆ ಅಲ್ಲಿ ಸೇವೆಗೆ ಅವಕಾಶ ಇರುವುದಿಲ್ಲ. ಅಲ್ಲಿ ಸ್ವಲ್ಪ ಕಾಲ ಅವರು ಚಿತ್ಕಣವಾಗಿ ಇರ್ಬೇಕಾಗ್ತದೆ. ಅಲ್ಲಿ ಆನಂದ ಇರ್ಬೋದು, ಆದ್ರೆ ಪೂರ್ಣ ಮಟ್ಟದ್ದಲ್ಲ. ಸೊ ಹಾಗಾಗಿ ಭಗವಂತನ ಸಾಕ್ಷಾತ್ಕಾರ ಅಲ್ಲಿ ಇರೋದಿಲ್ಲ, ಭಗವಂತನ ಸೇವೆಗೆ ಅವಕಾಶ ಇರೋದಿಲ್ಲ. ಹಾಗಿರುವಾಗ ಮತ್ತೆ ಅವರು ವಾಪಸ್ ಈ ಭೂಲೋಕಕ್ಕೆ ಮರ್ತ್ಯ ಲೋಕಕ್ಕೆ ಬರ್ಬೇಕಾಗ್ತದೆ. ಹಾಗಾಗಿ ಆ ನರಕಕ್ಕೆ ಬೀಳುವ ಕ್ರಿಯೆಗೆ ಸಮನಾದುವುದು ಅಂತ ಹೇಳ್ತಾರೆ. ಆದ್ದರಿಂದ ಆ ಮಾಯಾವಾದಿ ಸಿದ್ಧಾಂತವು ಆದರ್ಶವಾಗಿರಿಸಿಕೊಂಡಿರುವ ಮುಕ್ತಿಯು ಭಗವಂತನಲ್ಲಿ ಐಕ್ಯವಾಗುವ ಅಭಿಲಾಷೆ ಭಕ್ತನ ಪಾಲಿಗೆ ಅದು ನರಕ ಸದೃಶವಾದದ್ದು. ಅವನು ಅದನ್ನ ಎಂದಿಗೂ ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳ್ಕೊಂಡು, ಪರಮ ಪ್ರಭೆಯಲ್ಲಿ ಐಕ್ಯವಾಗುವ ಸಂಕಲ್ಪ ನೆರವೇರಿದ ಮೇಲೂ ತಮಗೆ ವಿರಾಮ ಸಿಗುವುದಿಲ್ಲ ಎಂಬುದು ಮಾಯಾವಾದಿ ತತ್ವೇತರರು ತಿಳಿದುಕೊಂಡಿಲ್ಲ. ಅಂದ್ರೆ ಈ ಆತ್ಮ ಅಂತ ಹೇಳುವಂತದ್ದು ಭಗವದ್ಗೀತೆಯಲ್ಲಿ ಹೇಳ್ತಾರೆ, ನಹಿ ಕಶ್ಚಿತ್ ಕ್ಷಣಮಪಿ, ಅದು ಸ್ವಲ್ಪ ಸಮಯ ಕೂಡ ಒಂದು ಸುಮ್ಮನೆ ಅಂತ ಇರ್ಲಿಕ್ಕೆ ಆಗೋದಿಲ್ಲ. ಆತ್ಮ ಸದಾ ಒಂದಿಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ಳೇಬೇಕಾಗ್ತದೆ. ಹಾಗಿರುವಾಗ ಆ ಬ್ರಹ್ಮ ಜೊತೆಯಲ್ಲಿ ಇದ್ದುಕೊಂಡು ಎಷ್ಟು ಸಮಯ ಹಾಗೆ ಇರ್ಲಿಕ್ಕಾಗ್ತದೆ? ಮತ್ತೆ ಅವರು ಈ ಒಂದು ಇದಕ್ಕೆ ಬರ್ಲೇಬೇಕು. ವ್ಯಕ್ತಿಗತ ಆತ್ಮವು ಬ್ರಹ್ಮನ್ ಪ್ರಭೆಯಲ್ಲಿ ನಿಷ್ಕ್ರಿಯವಾಗಿ ಬದುಕಿರಲಾರದು. ಕೆಲ ಕಾಲ ನಂತರ ಆತ್ಮವು ಕ್ರಿಯಾಶೀಲವಾಗಲು ಅಪೇಕ್ಷೆ ಪಡಲೇಬೇಕು. ಹೀಗಿದ್ದು ದೇವೋತ್ತಮ ಪರಮ ಪುರುಷನೊಡನೆ ತನಗಿರುವ ಸಂಬಂಧವನ್ನು ಆತ್ಮವು ಅರಿಯದು. ಅಂದ್ರೆ ಆದ್ರೂ ಕೂಡ ಅದಕ್ಕೆ ಅರ್ಥ ಆಗುದಿಲ್ಲ. ನಾನು ಭಗವಂತನ ತನ್ನ ಸ್ವರೂಪ ಅರ್ಥ ಆಗುದಿಲ್ಲ. ಯಾವಾಗ ಅರ್ಥ ಆಗ್ತದೆ ಅಂದ್ರೆ ಭಕ್ತಿಗೆ ಬಂದಾಗ, ಭಕ್ತಿ ಪಥದಲ್ಲಿ ಸಾಗಿದಾಗ ಮಾತ್ರ ಆ ಒಂದು ಸೇವಕನ ಭಾವ, ನಾನು ಏನಿದ್ರು ಭಗವಂತನ ನಿತ್ಯ ಸೇವಕ ಎನ್ನುವಂಥದ್ದು ತನ್ನ ಸಹಜ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ತದೆ. ಸೊ ಅಲ್ಲಿ ಹೀಗಿದ್ದು ದೇವೋತ್ತಮ ಪರಮ ಪುರುಷನೊಡನೆ ತನಗಿರುವ ಸಂಬಂಧವನ್ನು ಆತ್ಮ ಅರಿಯೋದಿಲ್ಲ. ಆದ್ದರಿಂದ ಅದಕ್ಕೆ ಯಾವುದೇ ಆಧ್ಯಾತ್ಮಿಕ ಚಟುವಟಿಕೆಗಳಿಲ್ಲ. ತತ್ಪರಿಣಾಮವಾಗಿ ಆತ್ಮವು ತನ್ನ ಮುಂದಿನ ಕ್ರಿಯಾ ಚಟುವಟಿಕೆಗಳಿಗಾಗಿ ಐಹಿಕ ಜಗತ್ತಿಗೆ ಹಿಂದಿರುಗಲೇಬೇಕು. ಈ ಮಾತಿಗೆ ಶ್ರೀಮದ್ ಭಾಗವತದ 10.2.32 ಆಧಾರವಿದೆ. ಸಲ್ಲಿಸುವ ಪಾರಮಾರ್ಥಿಕ ಸೇವೆಯ ಬಗೆಗೆ ಮಾಯಾವಾದಿ ತತ್ವ ವಿಚಾರಿಗಳಿಗೆ ಏನೂ ತಿಳಿದಿಲ್ಲ. ಆದ್ದರಿಂದ ಐಹಿಕ ಚಟುವಟಿಕೆಗಳ ಬಂಧನದಿಂದ ಬಿಡುಗಡೆ ಪಡೆದು ಬ್ರಹ್ಮನ್ ಪ್ರಭೆಯಲ್ಲಿ ಐಕ್ಯವಾದ ಮೇಲೂ ಆಸ್ಪತ್ರೆಗಳನ್ನು, ಶಾಲೆಗಳನ್ನು ತೆರೆಯಲು ಇಲ್ಲವೇ ಇನ್ನೆಂಥದೋ ಪುಣ್ಯ ಕಾರ್ಯಗಳನ್ನು ಮಾಡಲು ಅವರು ಮತ್ತೆ ಐಹಿಕ ಜಗತ್ತಿಗೆ ಹಿಂದಿರುಗಿ ಬರಲೇಬೇಕು ಅಂತ ಹೇಳಿದ್ರೆ ಅವರು ಭಕ್ತಿಯ ಮಾರ್ಗದಲ್ಲಿ ಇರೋದಿಲ್ಲ. ಹಾಗಾಗಿ ಮತ್ತೆ ಈ ತರ ಧಾರ್ಮಿಕ ಚಟುವಟಿಕೆಗಳಲ್ಲಿ ಅವರು ತೊಡಗಿಸ್ಕೊಳ್ತಾರೆ. ಆ ರೀತಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿ ಅಂದ್ರೆ ಭಗವಂತ ಹೇಳ್ತಾರೆ, ನೀವು ಯಾವ ರೀತಿಯ ಒಂದು ಇದು ನಮ್ಗೆ 12ನೇ ಅಧ್ಯಾಯದಲ್ಲಿ ಬರುತ್ತೆ, ಅನನ್ಯ ಭಕ್ತಿ ಮಾಡಿ ಆಗೋದಿಲ್ವಾ? ಸಾಧನ ಭಕ್ತಿ ಮಾಡಿ ಇಲ್ವಾ? ನಿಷ್ಕಾಮ ಕರ್ಮ ಭಕ್ತಿ ಮಾಡಿ ಇಲ್ಲ? ನೀವು ಸಕಾಮ ಅದನ್ನಾದ್ರೂ ಮಾಡಿ, ಆ ರೀತಿ, ಅಥವಾ ಜ್ಞಾನದ ಅದರಲ್ಲಿ ಆದ್ರೂ ತೊಡಗಿಸ್ಕೊಳ್ಳಿ. ಆತರ ತೊಡಗಿಸ್ಕೊಂಡಾಗ ಕ್ರಮೇಣ ನೀವು ಪರಿಶುದ್ಧರಾಗ್ತಾ ಮತ್ತೆ ನಿಮ್ಗೆ ಆ ಭಕ್ತಿಯ ಒಂದು ಮಾರ್ಗಕ್ಕೆ ಬರ್ಲಿಕ್ಕೆ ಆಗ್ತದೆ ಅಂತ ಅಲ್ವಾ? ಎಲ್ಲರಿಗೆ ಬರ್ಲಿಕ್ಕೆ ಆಗುದಿಲ್ಲ ಭಕ್ತಿ. ಈಗ ನಮ್ಗಾದ್ರೂ ಒಂದು ಭಕ್ತಿಯ ಪಥದಲ್ಲಿ ನಾವು ಅಂಬೆಗಾಲಿಕ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದು ಕೂಡ ನಮ್ಗೆ ಭಗವಂತನಿಂದ ದೊರಕಿರುವ ಒಂದು ನಿರ್ವ್ಯಾಜ ಕರುಣೆ ಅಂತಾನೆ ಹೇಳ್ಬೇಕು. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ, ಏಷಾಂ ತಂತ್ವಗತಂ ಪಾಪಂ ಜನನಾಂ ಪುಣ್ಯ ಕರ್ಮಣಾಂ ಅಂತ ಹೇಳ್ಕೊಂಡು, ಅಂದ್ರೆ ತೇ ದ್ವಂದ್ವ ಮೋಹ ನಿರ್ಮುಕ್ತ
ಭಜಂತಿ ಮಾಂ ದೃಢವ್ರತಃ ಅಂತ ಹೇಳ್ಕೊಂಡು, ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯ ಕರ್ಮಗಳನ್ನ ಮಾಡಿದ್ದಾರೆಯೋ ಮತ್ತು ಯಾರ ಪಾಪ ಕಾರ್ಯಗಳು ಸಂಪೂರ್ಣವಾಗಿ ನಿರ್ಮೂಲನೆ ಆಗಿದೆ ಅಂತವರಿಗೆ ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗಿ ದೃಢ ಮನಸ್ಸಿನಿಂದ ನನ್ನ ಸೇವೆಯಲ್ಲಿ ನಿರತರಾಗುತ್ತಾರೆ ಅಂತ ಹೇಳ್ಕೊಂಡು. ಸೊ ಹಾಗೆ ಭಕ್ತಿಗೆ ಬಂದ್ರೆ ಮಾತ್ರನೇ ನಾವು ಭಗವಂತನ ಒಂದು ಇದಕ್ಕೆ ಹೋಗ್ಲಿಕ್ಕೆ ಆಗುವಂತದ್ದು, ಆಧ್ಯಾತ್ಮಿಕ ಲೋಕಕ್ಕೆ ಅಂತ ಹೇಳ್ಕೊಂಡು ಇಲ್ಲಿ ಆ ರೀತಿ ಹೇಳ್ತಾರೆ. ಅಂದ್ರೆ ಆ ಒಂದು ಸಾಯುಜ್ಯ ಮುಕ್ತಿಯನ್ನ ಪಡ್ಕೊಂಡ್ರು ಅದು ಪರಿಪೂರ್ಣ ಅಲ್ಲ, ಅದು ಮತ್ತೆ ಅವರು ಈ ಮರ್ತ್ಯ ಲೋಕಕ್ಕೆ ಬಂದು ಮತ್ತೆ ಪುಣ್ಯ ಕಾರ್ಯಗಳನ್ನ ಮಾಡಿ ಮತ್ತೆ ಹೇಳ್ತಾರಲ್ಲ, ಬಹುನಾಮ್ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಹೇಳ್ಕೊಂಡು ಕೊನೆಗೆ ಅವರಿಗೆ ವಾಸುದೇವನೇ ಸರ್ವಮಿತಿ ಅಂತ ಅರ್ಥ ಆಗ್ತದೆ, ಮತ್ತೆ ಅವರು ಭಕ್ತಿಗೆ ಬರ್ತಾರೆ ಆ ರೀತಿ. ಹರೇ ಕೃಷ್ಣ. ಶ್ಲೋಕ 20. ಹೇನ ಪ್ರೇಮ ಶ್ರೀ ಚೈತನ್ಯ ದಿಲಾಯ ತತ ಜಗಾಯಿ ಮದಾಯಿ ಪರ್ಯಂತ ಅನ್ಯೇರ ಇಕತಾ. ಛಾಯಾದೇವಿ ಮಾತಾಜಿ, ಛಾಯಾದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಯ್ತು ಮಾತಾಜಿ, ಒಂದ್ ನಿಮಿಷ. ಎಲ್ಲಿಂದ ಮಾತಾಜಿ? ಶ್ಲೋಕ ಹಾಕಿ ಮಾತಾಜಿ. ಓಕೆ. ಶ್ಲೋಕ 20 ಶ್ಲೋಕ ಓದಿ. 28. ಹೇನ ಪ್ರೇಮ ಶ್ರೀ ಚೈತನ್ಯ ದಿಲಾಯ ತಥಾ ಜಗಾಯಿ ಮಧಾಯಿ ಪರ್ಯಂತ ಅನ್ಯೇರ ಕಥಾ. ಏನ ಇಂತಹ ಪ್ರೇಮ, ದೈವ ಪ್ರೇಮ, ಶ್ರೀ ಚೈತನ್ಯ ಭಗವಾನ್, ಶ್ರೀ ಚೈತನ್ಯ ಮಹಾಪ್ರಭುಗಳು ದಿಲ ಕೊಟ್ಟಿದ್ದಾರೆ. ಯಥ ಎಲ್ಲಿ ಬೇಕಾದರೂ, ತಥಾ ಎಲ್ಲೆಲ್ಲೂ, ಜಗಾಯಿ ಜಗಾಯಿ ಎನ್ನುವ ಹೆಸರಿನ, ಮದಾಯಿ ಮದಾಯಿ ಎನ್ನುವ ಹೆಸರಿನ, ಪರ್ಯಂತ ವ್ಯಕ್ತಿಗಳವರೆಗೆ, ಅನ್ಯೇರ ಇತರರ ಬಗೆಗೆ, ಹೇಳುವುದೇನಿದೆ, ಕಥಾ ಶಬ್ದಗಳೇ ಇಲ್ಲ. ಅನುವಾದ ಮತ್ತು ಭಾವಾರ್ಥ. ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಕೃಷ್ಣ ಪ್ರೇಮವನ್ನು ಸರ್ವತ್ರ ಎಲ್ಲರಿಗೂ ಮುಕ್ತವಾಗಿ ಕೊಟ್ಟಿದ್ದಾರೆ. ಜಗಾಯಿ ಹಾಗೂ ಮದಾಯಿಗಳಂತ ಅತ್ಯಂತ ನೀಚ ವ್ಯಕ್ತಿಗಳು ಚೈತನ್ಯರ ಔದಾರ್ಯ ಲಭ್ಯವಾಗಿದೆ ಎಂದ ಮೇಲೆ ಈಗಾಗಲೇ ಧರ್ಮ ಪಾರಾಯಣರು, ಉನ್ನತ ಚರಿತರೂ ಆಗಿರುವ ವ್ಯಕ್ತಿಗಳ ಬಗೆಗೆ ಹೇಳುವುದೇನಿದೆ. ಭಾವಾರ್ಥ. ಮನುಜ ಕುಲಕ್ಕೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೊಟ್ಟ ಕೊಡುಗೆಗೂ ಇತರರು ಕೊಟ್ಟ ಕೊಡುಗೆಗೂ ವ್ಯತ್ಯಾಸವಿದೆ. ದಾನಶೂರರು ಹಾಗೂ ಮಾನವತಾವಾದಿಗಳೆಂದು ಕರೆಸಿಕೊಳ್ಳುವ ಕಾರ್ಯಕರ್ತರು ದೇಹಕ್ಕೆ ಸಂಬಂಧಿಸಿದಂತೆ ಮನುಜ ಕುಲಕ್ಕೆ ಅಷ್ಟಿಷ್ಟು ಪರಿಹಾರವನ್ನು ಕೊಟ್ಟಿರುವರು. ಆದರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಮನುಷ್ಯ ಜೀವಿಗಳು ದೈವ ಪ್ರೇಮ ಸಹಿತ ಭಗವದ್ಧಾಮಕ್ಕೆ ಸ್ವಲ್ಪ ಮಾಡಿ ಮಾತಾಜಿ. ಭಗವದ್ಧಾಮಕ್ಕೆ ಹಿಂದಿರುಗಲು ಬೇಕಾದ ಸವಲತ್ತುಗಳನ್ನು ನೀಡಿದ್ದಾರೆ. ಈ ಎರಡೂ ಕೊಡುಗೆಗಳು ತುಲನಾತ್ಮಕ ಅಧ್ಯಯನವನ್ನು ವ್ಯಕ್ತಿಯು ಗಂಭೀರವಾಗಿ ಮಾಡಿದನಾದರೆ, ಆತ ನಿಜಕ್ಕೆ ನಮ್ರನೇ ಆಗಿದ್ದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಹೆಚ್ಚಿನ ಗಣ್ಯತೆ ನೀಡುತ್ತಾನೆ. ಈ ಅಂಶವನ್ನು ಪರಿಗಣಿಸಿಯೇ ಕವಿರಾಜ ಗೋಸ್ವಾಮಿಯವರು ಹೀಗೆ ಹಾಡಿದ್ದಾರೆ. ಶ್ರೀಕೃಷ್ಣ ಚೈತನ್ಯ ದಯಾಕರ ವಿಚಾರ ಕರಿಲೆ ಚಿತ್ತೆ ಪಾಬೆ ಚಮತ್ಕಾರ. ನಿಮಗೆ ತರ್ಕ ಹಾಗೂ ವಾದಗಳಲ್ಲಿ ವಾಸ್ತವವಾಗಿ ಆಸಕ್ತಿ ಇರುವುದೇ ಆದಲ್ಲಿ ಅವುಗಳನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳ ಕರುಣೆಗೆ ಅನ್ವಯಿಸಿ ನೋಡಿ. ನೀವು ಹೀಗೆ ಮಾಡಿದ್ದೇ ಆದಲ್ಲಿ ಚೈತನ್ಯರ ಕರುಣೆಯು ಅದ್ಭುತವಾದದ್ದು ಎಂಬುದು ನಿಮಗೆ ತಿಳಿಯುತ್ತದೆ. ಚೈತನ್ಯ ಚರಿತಾಮೃತ ಆದಿಲೀಲಾ 8.15. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ರೀನಾ ಮಾತಾಜಿ ಓದ್ತಿಲ್ಲ ಮಾತಾಜಿ. ರೀನಾ ಮಾತಾಜಿ, ರೀನಾ ಮಾತಾಜಿ ಓದ್ತಿಲ್ಲ, ಅನ್ಮಿಟ್ ಮಾಡ್ಕೊಳ್ಳಿ. ಜಯಲಕ್ಷ್ಮಿ ಮಾತಾಜಿ ಓದಿ ಮುಂದಕ್ಕೆ. ಆಯ್ತು ಮಾತಾಜಿ. ಶೀಲ ನರೋತ್ತಮ ದಾಸ ಠಾಕೂರರು ಹೀಗೆನ್ನುತ್ತಾರೆ. ದೀನಹೀನ ಯಥಾ ಚೀಲ ಹರಿನಾಮ ಉದ್ಧಾರೀಲ ತಾರ ಸಾಕ್ಷಿ ಜಗಾಯಿ ಮದಾಯಿ. ಜಗಾಯಿ ಹಾಗೂ ಮದಾಯಿ ಎನ್ನುವ ಹೆಸರಿನ ಇಬ್ಬರು ಸಹೋದರರು ಕಲಿಯುಗದ ಪಾಪಿಗಳ ಸಮೂಹದ ಸಂಕ್ಷಿಪ್ತ ರೂಪ. ಮಾಂಸಾಹಾರಿಗಳಾಗಿ, ಕುಡುಕರಾಗಿ, ಸ್ತ್ರೀ ಲಂಪಟರಾಗಿ, ದಗಾಕೋರರಾಗಿ ಹಾಗೂ ಕಳ್ಳರಾಗಿ ಈ ಸಹೋದರರು ತೀವ್ರತರದ ಸಮಾಜಘಾತುಕರಾಗಿದ್ದರು. ಆದರೂ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರಿಗೆ ಮುಕ್ತಿ ದೊರಕಿಸಿಕೊಟ್ಟರು. ನಮ್ರರು, ಧರ್ಮಪರಾಯಣರು, ಭಕ್ತರು, ಪ್ರಜ್ಞಾವಂತರು ಆದ ಜನರಿಗೆ ಚೈತನ್ಯರು ತೋರಿದ ಅನುಗ್ರಹದ ಬಗೆಗೆ ಹೇಳಬೇಕಾದುದೇ ಇಲ್ಲ. ಭಗವದ್ಗೀತೆಯಲ್ಲಿ ಹೀಗೆಂದು ಸ್ಪಷ್ಟವಾಗಿ ಹೇಳಲಾಗಿದೆ.
ಬ್ರಾಹ್ಮಣ್ಯದ ಲಕ್ಷಣಗಳನ್ನುಳ್ಳ ಭಕ್ತರ ಹಾಗೂ ರಾಜರ್ಷಿಗಳ ಮಾತು ಆಗಿರಲಿ. ಕಿಂ ಪುನರ್ ಬ್ರಾಹ್ಮಣ ಪುಣ್ಯ ಭಕ್ತ ರಾಜಸು ಯಸ್ ತಥಾ. ಒಬ್ಬ ಪರಿಶುದ್ಧ ಭಕ್ತನ ಸಂಘ ವಶದಿಂದ ಯಾರೇ ಆಗಲಿ ಕೃಷ್ಣ ಪ್ರಜ್ಞೆಗೆ ಬಂದುದಾದರೆ ಅಂಥವನು ಭಗವದ್ಧಾಮಕ್ಕೆ ಹಿಂದಿರುಗಲು ಅರ್ಹತೆ ಗಳಿಸುತ್ತಾನೆ. ಭಗವದ್ಗೀತೆಯಲ್ಲಿ 9.32 ಪ್ರಭುವು ಹೀಗೆಂದು ಘೋಷಿಸುತ್ತಾನೆ: ಮಾಂ ಹಿ ಪಾತ ವ್ಯಪಶ್ರಿತ್ಯ ಯಹಿ ಅಪಿ ಸ್ಯು ಪಾಪಯೋನಾಯ ಸ್ತ್ರೀಯೋ ವೈಶ್ಯಾಸ್ ತಥೋ ಶೂದ್ರಾಸ್ತೆ ಅಪಿ ಯಾಂತಿ ಪರಾಂ ಗತಿಂ. ಹೇ ಪುತ್ರ, ನನ್ನ ಆಶ್ರಯ ಪಡೆದವರು ಅಂಥವರು ಹೀನಕುಲ ಸಂಜಾತರಿರಲಿ, ಸ್ತ್ರೀ ವೈಶ್ಯ ವ್ಯಾಪಾರಿಗಳು ಶೂದ್ರ ಏನೇ ಆಗಿರಲಿ ಪರಮಗಮ್ಯ ಸ್ಥಾನವನ್ನು ತಲುಪಬಲ್ಲರು. ಭಗವಾನ್ ಚೈತನ್ಯ ಮಹಾಪ್ರಭುಗಳು ಜಗಾಯಿ ಹಾಗೂ ಮದಾಯಿ ಎಂಬ ಪತೀತ ಸೋದರರನ್ನು ಉದ್ಧರಿಸಿದರು. ಆದರೆ ಇವತ್ತು ಇಡೀ ಜಗತ್ತು ಜಗಾಯಿ ಮದಾಯಿಗಳಿಂದ ತುಂಬಿ ಹೋಗಿದೆ. ಅದೇ ಇದು ಬುಕ್ ಚೇಂಜ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಸಾಕ ಮಾತಾಜಿ? ಸಾಕು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಂಬಿಕಾ ಮಾತಾಜಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೇನಾ ಮಾತಾಜಿ ಓದ್ತೀರಾ ಮಾತಾಜಿ? ಕಾಮಾಕ್ಷಿ ಕಿಣಿ ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ, ಓದಿ. ಹರೇ ಕೃಷ್ಣ. ಓದಿ ಮಾತಾಜಿ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಸಮಾಜದಲ್ಲಿ ಎಲ್ಲ ರೀತಿಯ ಕೋಲಾಹಲಕ್ಕೆ ಕಾರಣಕರ್ತರಾದ ಸ್ತ್ರೀ ಲಂಪಟರು, ಮಾಂಸಭಕ್ಷಕರು, ಜೂಜುಕೋರರು, ಕಳ್ಳರು ಹಾಗೂ ಇತರ ಕಪಟಿಗಳು ಇಂದಿನ ಜಗತ್ತಿನ ತುಂಬಾ ಇದ್ದಾರೆ. ಇಂತಹ ಜನರ ದುಷ್ಟ ಚಟುವಟಿಕೆಗಳು ಇವತ್ತು ಮಾಮೂಲಿಯಾಗಿ ಬಿಟ್ಟಿವೆ. ಕುಡುಕನಾಗಿರುವುದು, ಸ್ತ್ರೀ ಲಂಪಟನಾಗಿರುವುದು, ಮಾಂಸಾಹಾರಿಯಾಗುವುದು, ಕಳ್ಳ ಅಥವಾ ದುಷ್ಟನಾಗಿರುವುದು ಹೇಯವೆಂದು ಇಂದು ಪರಿಗಣಿಸಲಾಗುತ್ತಲಿಲ್ಲ. ಏಕೆಂದರೆ ಇಂತಹವರನ್ನು ಸಮಾಜವು ಒಪ್ಪಿಕೊಂಡು ಬಿಟ್ಟಿದೆ. ಹೀಗಿಂದ ಮಾತ್ರಕ್ಕೆ ಇಲ್ಲಿ ಕಾಣಿಸಲಾಗಿರುವಂತಹ ಜನರ ಹೇಯ ಗುಣಗಳು ಮನುಜ ಕುಲವನ್ನು ಮಾಯೆಯ ಸಂಕೋಲೆಗಳಿಂದ ಬಿಡಿಸುತ್ತವೆ ಎಂದು ಅರ್ಥವಲ್ಲ. ಪ್ರತಿಯಾಗಿ ಇಂತಹ ಜನ ಸಮಾಜವನ್ನು ಹೆಚ್ಚಾಗಿ ಐಹಿಕ ಪ್ರಕೃತಿಯ ಕಟು ನಿಯಮಗಳಿಗೆ ಕಟ್ಟಿ ಹಾಕುತ್ತಾರೆ. ವ್ಯಕ್ತಿಯ ಕಾರ್ಯಗಳೆಲ್ಲವೂ ಪ್ರಕೃತಿಯ ಗುಣಗಳ ಪ್ರಭಾವದಿಂದಾಗಿ ನಡೆಯುತ್ತವೆ. ಪ್ರಕೃತೇಹೇ ಕ್ರಿಯಮಾಣಾನಿ ಗುಣೈಹಿ ಕರ್ಮಾಣಿ ಸರ್ವಶಃ. ಜನರು ಇವತ್ತು ಸತ್ವಗುಣದ ಲೇಷವನ್ನು ತೋರ್ಪಡಿಸದೆ ಬಹುಮಟ್ಟಿಗೆ ತಮೋಗುಣದ ಹಾಗೂ ಅಲ್ಪ ಸ್ವಲ್ಪ ರಜೋಗುಣದ ಸಂಘ ಮಾಡುತ್ತಿರುವುದರಿಂದ ಹೆಚ್ಚಾಗಿ ದುರಾಶ ಪೀಡಿತರು, ವಿಷಯಾಸಕ್ತರು ಆಗುತ್ತಿದ್ದಾರೆ. ಪ್ರಕೃತಿಯ ಈ ಎರಡು ಗುಣಗಳ ಸಂಘ ಮಾಡುವುದರಿಂದ ದೊರಕುವ ಫಲ ಬೇರೇನೂ ಆಗಿರುವುದಿಲ್ಲ. ತದಾ ರಜಸ್ತಮೋ ಭವಾಹ ಕಾಮಲೋಭ ದಯಾಶ್ಚಯೇ. ಐಹಿಕ ಪ್ರಕೃತಿಯ ಕೀಳು ಗುಣಗಳ ಸಂಸರ್ಗ ಮಾಡುವುದರಿಂದ ವ್ಯಕ್ತಿಯು ವಿಷಯಾಸಕ್ತನು, ದುರಾಶಾ ಪೀಡಿತನೂ ಆಗುತ್ತಾನೆ. ಭಾಗವತ 1.2.19. ವಾಸ್ತವವಾಗಿ ನೋಡಿದರೆ ಇಂದಿನ ಆಧುನಿಕ ಮನುಜ ಕುಲ ಸಮಾಜದಲ್ಲಿ ಪ್ರತಿಯೊಬ್ಬರೂ ದುರಾಶಾ ಪೀಡಿತರು, ವಿಷಯಾಸಕ್ತರು ಆಗಿದ್ದಾರೆ. ಆದ್ದರಿಂದ ಮೋಕ್ಷ ಗಳಿಸಲು ಇರುವ ಏಕೈಕ ಮಾರ್ಗ ಶ್ರೀ ಚೈತನ್ಯ ಪ್ರಭುಗಳ ಸಂಕೀರ್ತನ ಚಳುವಳಿಯೊಂದೇ. ಈ ಸಂಕೀರ್ತನ ಚಳುವಳಿಯು ಜಗತ್ತಿನ ಎಲ್ಲಾ ಜಗಾಯಿ ಹಾಗೂ ಮದಾಯಿಗಳನ್ನು ಸತ್ವಗುಣದ ಉತ್ತುಂಗಕ್ಕೆ ಅಥವಾ ಬ್ರಾಹ್ಮಣ ಸಂಸ್ಕೃತಿಯ ಉತ್ತುಂಗಕ್ಕೆ ಏರಿಸಬಲ್ಲದು. ಶ್ರೀಮದ್ ಭಾಗವತವು 1.2.18-19 ಹೀಗೆನ್ನುತ್ತದೆ: ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ತದಾ ರಜಸ್ತಮೋ ಭಾವಾಹ ಕಾಮಲೋಭಾದಯಾಶ್ಚಯೇ ಚೇತಯೇತೈರ್ ಅನಾವಿದ್ಧಂ ಸ್ಥಿತಂ ಸತ್ವೇ ಪ್ರಸೀದತಿ. ಮನುಜ ಕುಲವು ಇಂದು ಇರುವ ಗೊಂದಲ ಪೀಡಿತ ಸ್ಥಿತಿಯನ್ನು ಪರಿಗಣಿಸಿದರೆ ವ್ಯಕ್ತಿಯು ನಿಜವಾಗಿಯೂ ಶಾಂತಿ ಸಮಾಧಾನಗಳನ್ನು ಬಯಸುವುದಾದಲ್ಲಿ ಆತ ಕೃಷ್ಣ ಪ್ರಜ್ಞೆಗೆ ಒಲಿದು ಸದಾ ಭಾಗವತ ಧರ್ಮದಲ್ಲಿ ತನ್ಮಯನಾಗಬೇಕು. ಭಾಗವತ ಧರ್ಮದಲ್ಲಿ ತನ್ಮಯನಾಗುವ ಕ್ರಿಯೆಯು ತಮಸ್ ಹಾಗೂ ರಜೋಗುಣಗಳ ಮಟ್ಟವನ್ನು ತಗ್ಗಿಸುತ್ತದೆ. ರಜಸ್ ಹಾಗೂ ತಮೋ ಗುಣಗಳು ಚದುರಿ ಹೋದಾಗ ವ್ಯಕ್ತಿಯು ಅತ್ಯಾಸೆ ಹಾಗೂ ಕಾಮ ಪಿಪಾಸೆಗಳಿಂದ ಮುಕ್ತನಾಗುತ್ತಾನೆ. ವ್ಯಕ್ತಿಯು ದುರಾಸೆ ಹಾಗೂ ಕಾಮ ಲಾಲಸೆಯಿಂದ ಮುಕ್ತನಾದ ಬ್ರಾಹ್ಮಣನ ಗುಣಾರ್ಹತೆಗಳನ್ನು ಗಳಿಸುತ್ತಾನೆ. ಬ್ರಾಹ್ಮಣನ ಗುಣಾರ್ಹತೆಗಳನ್ನು ಸಂಪಾದಿಸಿದ ವ್ಯಕ್ತಿಯು ಮುಂದಕ್ಕೆ ನಡೆದಾಗ ವೈಷ್ಣವನ ನೆಲೆಯಲ್ಲಿ ಸ್ಥಿತನಾಗುತ್ತಾನೆ. ತನ್ನಲ್ಲಿ ಸುಪ್ತವಾಗಿರುವ ದೈವ ಪ್ರೇಮವನ್ನು ವ್ಯಕ್ತಿಯು ಎಚ್ಚರಗೊಳಿಸಿಕೊಳ್ಳುವುದು ವೈಷ್ಣವನ ನೆಲೆಯಲ್ಲಿರುವಾಗ ಮಾತ್ರವೇ. ಇದಾದ ಕೂಡಲೇ ವ್ಯಕ್ತಿಯ ಬದುಕು ಸಾರ್ಥಕವಾದಂತೆಯೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಗೀತಾ ಗಮ್ಯ ಮಾತಾಜಿ ಓದಿ. ಹರೇ ಕೃಷ್ಣ. ಗೀತಾ ಗಮ್ಯ ಮಾತಾಜಿ ಓದ್ತಿರುವ ಮಾತಾಜಿ ಓದಿ.
ಮನುಜ ಕುಲವು ಈ ಹೊತ್ತು ತಮೋಗುಣವನ್ನು ವಿಶೇಷವಾಗಿ ಬೆಳೆಸಿಕೊಳ್ಳುತ್ತಿದೆ. ಆದಷ್ಟು ಏನ್ ಮಾತಾಜಿ ಅದು ಅಲ್ಲಷ್ಟು ಇಲ್ಲಿಷ್ಟು ರಜೋಗುಣದ ಲಕ್ಷಣಗಳು ಕಂಡುಬರುತ್ತಿರುವುದು ನಿಜವೇ. ಕಾಮ ಹಾಗೂ ಲೋಭಗಳಿಂದ ಭೋಗ ಇಚ್ಛೆ ಹಾಗೂ ದುರಾಸೆಗಳಿಂದ ತುಂಬಿರುವ ಇಡೀ ಜಗತ್ತಿನ ಪ್ರಜಾಕೋಟಿಯು ಬಹುಪಾಲು ಶೂದ್ರರನ್ನು ಹಾಗೂ ಅಲ್ಪಸಂಖ್ಯೆಯಲ್ಲಿ ವೈಶ್ಯರನ್ನು ಒಳಗೊಂಡಿದೆ. ಕ್ರಮೇಣವಾಗಿ ಶೂದ್ರನೇ ಉಳಿಯುವ ಸ್ಥಿತಿ ಬರುತ್ತಿದೆ. ಕಮ್ಯುನಿಸಂ ಆಂದೋಲನವು ಶೂದ್ರರು ಹಾಗೂ ಕ್ಯಾಪಿಟಲಿಸ್ಟ್ ವೈಶ್ಯರಿಂದಾಗಿದೆ. ವೈಶ್ಯ ಹಾಗೂ ಶೂದ್ರರೆಂಬ ಈ ಎರಡು ಗುಂಪುಗಳ ನಡುವಣ ಯುದ್ಧದ ದೆಸೆಯಿಂದಾಗಿ ಸಮಾಜವು ಇಂದು ಹೀನಾಯ ವ್ಯವಸ್ಥೆಗೆ ಸಂದಿದೆ. ತತ್ಪರಿಣಾಮವಾಗಿ ಕಮ್ಯುನಿಸ್ಟರು ಜಯದ ಮತ್ತಿನಲ್ಲಿ ವಿಜೃಂಭಿಸುತ್ತಾರೆ. ಹೀಗಾದ ಕೂಡಲೇ ಸಮಾಜದ ಪ್ರವೃತ್ತಿಗೆ ಪ್ರತಿರೋಧ ಒಡ್ಡಲು ಇರುವ ಕಾರ್ಯಸಾಧ್ಯ ನಿವಾರಣಾ ಉಪಾಯವೆಂದರೆ ಕೃಷ್ಣ ಪ್ರಜ್ಞಾ ಚಳುವಳಿಯೊಂದೇ. ಈ ಚಳುವಳಿಯು ಕಮ್ಯುನಿಸ್ಟ್ ಸಮಾಜದ ನೈಜ ಸ್ವರೂಪವನ್ನು ತೋರಿಸಬಲ್ಲದು. ಕಮ್ಯುನಿಸ್ಟ್ ಸಿದ್ಧಾಂತ ಪ್ರಕಾರ ರಾಜ್ಯ ಹಾಗೂ ರಾಷ್ಟ್ರವು ಎಲ್ಲದರ ಒಡೆಯನಾಗಿರಬೇಕು. ಆದರೆ ಕೃಷ್ಣ ಪ್ರಜ್ಞೆ ಚಳುವಳಿಯು ಈ ಕಲ್ಪನೆಯನ್ನೇ ಇನ್ನಷ್ಟು ದೊಡ್ಡದು ಮಾಡಿ ದೇವರು ಎಲ್ಲದರ ಒಡೆಯನೆಂದು ಪರಿಗ್ರಹಿಸುತ್ತದೆ. ಜನರಿಗೆ ಇದು ಅರ್ಥವಾಗುತ್ತಿಲ್ಲ, ಏಕೆಂದರೆ ಅವರಿಗೆ ದೈವಪರವಾದ ಜ್ಞಾನವೇ ಇಲ್ಲದಾಗಿದೆ. ಆದರೆ ಕೃಷ್ಣ ಪ್ರಜ್ಞಾ ಚಳುವಳಿಯು ದೇವರು ಎನ್ನುವ ತತ್ವವನ್ನು ಹಾಗೂ ಎಲ್ಲವೂ ಭಗವಂತನಿಗೆ ಸೇರಿದ್ದು ಎಂಬ ಭಾವವನ್ನು ಜನರಿಗೆ ಮನದಟ್ಟು ಮಾಡಿಕೊಡಲು ನೆರವಾಗಬಲ್ಲದು. ಎಲ್ಲರೂ ಭಗವಂತನ ಸ್ವತ್ತೇ ಆದ್ದರಿಂದ ಎಲ್ಲಾ ಜೀವಿಗಳು ಬರೀ ಮನುಷ್ಯರಷ್ಟೇ ಅಲ್ಲದೆ ಪಕ್ಷಿಗಳು, ಗಿಡಮರಗಳು ಕೂಡ ಭಗವಂತನ ಮಕ್ಕಳೇ ಹೌದು. ಎಲ್ಲರೂ ಭಗವಂತನ ಮಕ್ಕಳೇ ಆದ್ದರಿಂದ ಅವರ ಲೆಕ್ಕದಲ್ಲಿ ದೈವ ಪ್ರಜ್ಞೆಯಿಂದ ಬದುಕುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಇದು ಕೃಷ್ಣ ಪ್ರಜ್ಞಾ ಚಳುವಳಿಯ ಸಾರ ಸರ್ವಸ್ವ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ ಪ್ರಭುಪಾದರು. ಹೇಳ್ತಾ ಇದ್ದಾರೆ, ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಕೃಷ್ಣ ಪ್ರೇಮವನ್ನ ಸರ್ವತ್ರ ಎಲ್ಲರಿಗೂ ಮುಕ್ತವಾಗಿ ಕೊಟ್ಟಿದ್ದಾರೆ ಅಂತೇಳಿ. ಅಂದ್ರೆ ಭಗವಂತ ಎಲ್ಲರನ್ನ ಸಮೂಹಂ ಸರ್ವಭೂತೇಶು ನಮೇ ದ್ವೇಷಸ್ತಿನ ಪ್ರಿಯ ಅಂತ ಹೇಳ್ತಾರೆ. ಸೊ ಆ ರೀತಿ ಎಲ್ಲರಿಗೂ ಸಮಾನವಾಗಿ ಕಾಣ್ತಾರೆ. ಜಗಾಯಿ ಮದ್ದಾಯಿಗಳಂತಹ ಅತ್ಯಂತ ನೀಚ ವ್ಯಕ್ತಿಗಳಿಗೂ, ನೀಚ ಅಂತ ಹೇಳಿದ್ರೆ ಯಾವ್ದು ಮಾಡ್ಬಾರ್ದು ಅದನ್ನೇ ಮಾಡ್ತಾ ಇರುವಂತ ಒಂದು ಸ್ವಭಾವ ಅವರದ್ದಾಗಿತ್ತು, ಅಂತವ್ರಿಗೆ ಕೂಡ ಚೈತನ್ಯರ ಔದಾರ್ಯ ಲಭ್ಯವಾಗಿದೆ. ಅಂತವ್ರು ಕೂಡ ಪರಿವರ್ತಿತರಾಗಿ ಏನು ಭಕ್ತರಾಗಿದ್ದಾರೆ ಅದು ನಮ್ಗೆ ತಿಳಿತದೆ. ಹಾಗೇನೆ ಎಂದ ಮೇಲೆ ಈಗಾಗಲೇ ಧರ್ಮಪರಾಯಣರು, ಉನ್ನತ ಚರಿತರು ಆಗಿರುವ ವ್ಯಕ್ತಿಗಳ ಬಗೆಗೆ ಹೇಳುವುದೇನಿದೆ, ಅಂತವರನ್ನೇ ಭಕ್ತಿ ಮಾರ್ಗಕ್ಕೆ ಅವರು ಬಂದಿದ್ದಾರೆ, ಪರಿವರ್ತಿತರಾಗಿದ್ದಾರೆ ಅಂತ ಹೇಳಿದ್ರೆ ಆ ಒಂದು ಭಕ್ತಿ ಸುಲಭವಾಗಿ ಸಿಗೋದಿಲ್ಲ. ಭಗವಂತನ ಕೃಪೆ ಖಂಡಿತ ಬೇಕು. ಅಂತವರಿಗೂ ಭಗವಂತ ಕೃಪೆ ತೋರಿ ಆ ಭಕ್ತಿಯ ಭಾವಕ್ಕೆ ಬರುವ ಹಾಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇನ್ನು ಧರ್ಮ ಪರಾಯಣರು, ಉನ್ನತ ಚರಿತರು ಅಂತ ಹೇಳಿದ್ರೆ ಈ ಒಂದು ಭಕ್ತಿ ಮಾರ್ಗದಲ್ಲಿಯೇ ಅಂತ ವ್ಯಕ್ತಿಗಳ ಬಗ್ಗೆ ಹೇಳುವುದೇನಿದೆ, ಅವ್ರಿಗೆ ಇನ್ನೆಂತ ಇದನ್ನ ಅವಕಾಶವನ್ನ ಕೊಡ್ಬೋದು ಭಗವಂತ ಮುಂದೆ ಅಂತ ಹೇಳ್ಕೊಂಡು ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಮನೋಜ ಕುಲಕ್ಕೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೊಟ್ಟ ಕೊಡುಗೆಗೂ ಇತರರು ಕೊಟ್ಟ ಕೊಡುಗೆಗೂ ವ್ಯತ್ಯಾಸವಿದೆ ಅಲ್ವಾ. ಎಲ್ಲರೂ ಈಗ ಬೇರೆಯವರು ಕೂಡ ತುಂಬಾ ಏನು ಜನಸೇವೆ ಅದು ಇದು ಅಂತ ಮಾಡ್ತಾರೆ. ಆದ್ರೆ ಆ ಉಳಿದವರ ಜನಸೇವೆ ಅಂತ ಹೇಳುವಂಥದ್ದು ಏನಿದೆ, ಆ ದೇಹ ಅಂತ್ಯವಾಗುವವರೆಗೆ ಮಾತ್ರ. ಆದ್ರೆ ಇಲ್ಲಿ ಆ ದೇಹದ ಭಾವದಲ್ಲಿ ಇರುವ ಒಂದು ನೆಲೆಯಲ್ಲಿ ಕೊಡ್ತಾರೆ. ಆದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ನಮ್ಗೆ ಭಗವಂತನ ಅವತಾರ ನಮ್ಮ ಆತ್ಮದ ಉನ್ನತಿಗಾಗಿ ಬೇಕಾಗಿರುವಂತ ಒಂದು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಹಾಗೆ ದಾನಶೂರರು ಹಾಗೂ ಮಾನವತಾವಾದಿಗಳೆಂದು ಕರೆಸಿಕೊಳ್ಳುವ ಕಾರ್ಯಕರ್ತರು ದೇಹಕ್ಕೆ ಸಂಬಂಧಿಸಿದಂತೆ ಮನುಜ ಕುಲಕ್ಕೆ ಅಷ್ಟಿಷ್ಟು ಪರಿಹಾರವನ್ನ ಕೊಟ್ಟಿರ್ತಾರೆ. ಆದ್ರೆ ಚೈತನ್ಯ ಮಹಾಪ್ರಭುಗಳು ಮನುಷ್ಯ ಜೀವಿಗಳು ದೈವ ಪ್ರೇಮ ಸಹಿತ ಭಗವದ್ಧಾಮಕ್ಕೆ ಹಿಂದಿರುಗಲು ಬೇಕಾದ ಸವಲತ್ತನ್ನೇ ಕೊಟ್ಟಿದ್ದಾರೆ. ಈ ಎರಡು ಕೊಡುಗೆಗಳ ತುಲನಾತ್ಮಕ ಅಧ್ಯಯನವನ್ನ ವ್ಯಕ್ತಿಯು ಗಂಭೀರವಾಗಿ ಮಾಡಿದನಾದರೆ ಅಂತ ಹೇಳಿದ್ರೆ, ನಾವು ಯಾವಾಗ್ಲೂ ಹೇಳೋದುಂಟು, ನೀರಲ್ಲಿ ಮುಳುಗಿದಾನೆ ಒಬ್ನ ಅಂತ ಹೇಳಿದ್ರೆ ಅವನ ಶರ್ಟ್ ಹಿಡಿದು ಎಳಿದ ಹಾಗೆ ಇರ್ತದೆ ಈ ಒಂದು ಯಾರು ಈ ಸಮಾಜ ಕಾರ್ಯಕರ್ತರು ಮಾಡುವಂತ ಸಹಾಯ ಅಂತ ಹೇಳುವಂತದ್ದು. ಅದೇ ಈ ಒಂದು ಭಕ್ತಿಗೆ ಬರುವ ಭಕ್ತಿ ಮಾರ್ಗವನ್ನ ಅಥವಾ ಭಕ್ತಿ ತತ್ವವನ್ನ ಕೊಡುವಂತವರು ನಿಜವಾಗಿ ಅವನನ್ನೇ ನೀರಿನಿಂದ ಮೇಲೆ ಕೆತ್ತಿದಂತೆ ಅಂತ ಹೇಳ್ಕೊಂಡು, ಹಾಗೆ ಇದರ ಅದರ ಒಂದು ವ್ಯತ್ಯಾಸವನ್ನ ನೋಡಿದವನು ಗಂಭೀರವಾಗಿ ಸೀರಿಯಸ್ ಆಗಿ ಅದನ್ನ ಅಧ್ಯಯನ ಮಾಡಿದ್ರೆ ಅವನಿಗೆ ಅರ್ಥ ಆಗ್ತದೆ ಯಾವುದು ನಿಜವಾದ ಒಂದು ಉದ್ಧಾರ ಅಂತ ಹೇಳುವಂಥದ್ದು. ಆತ ನಿಜಕ್ಕೂ ನಮ್ರನೇ ಆಗಿದ್ದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಹೆಚ್ಚಿನ ಗಣ್ಯತೆಯನ್ನ
ನೀಡ್ತಾನೆ ಅಂತ ಹೇಳಿ ಈ ಅಂಶವನ್ನ ಪರಿಗಣಿಸಿಯೇ ಕವಿರಾಜ ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿ ಅವರು ಹೀಗೆ ಹಾಡ್ತಾರೆ. ನಿಮಗೆ ತರ್ಕ ಹಾಗೂ ವಾದಗಳಲ್ಲಿ ವಾಸ್ತವವಾದ ಆಸಕ್ತಿ ಇರುವುದೇ ಆದಲ್ಲಿ ಅವುಗಳನ್ನ ಶ್ರೀ ಚೈತನ್ಯ ಮಹಾಪ್ರಭುಗಳ ಕರುಣೆಗೆ ಅನ್ವಯಿಸಿ ನೋಡಿ. ನೀವು ಹೀಗೆ ಮಾಡಿದ್ರೆ ಆದಲ್ಲಿ ಚೈತನ್ಯರ ಕರುಣೆಯು ಅದ್ಭುತವಾದದ್ದು ಅಂತ ನಿಮ್ಗೆ ಅರ್ಥ ಆಗ್ತದೆ. ಅಂದ್ರೆ ಸುಮ್ನೆ ಏನೋ ಇವರು ಹರೇ ಕೃಷ್ಣ ಮಂತ್ರ ಹೇಳ್ತಾರೆ, ಅದ್ರಿಂದ ಏನಾಗ್ತದೆ ಅಂತ ಹೇಳಿ ಹಾಗೆ ಅವರು ಆ ರೀತಿಯ ಒಂದು ಪೊಳ್ಳು ವಾದವನ್ನ ಮಾಡ್ತಾರೆ. ಆದ್ರೆ ನಿಜವಾಗಿ ನಿಮ್ಗೆ ಆಸಕ್ತಿ ಇದ್ದಲ್ಲಿ ಅದನ್ನ ನೀವು ಅದ್ರಲ್ಲಿ ನೀವು ಏನು ಸಂಶೋಧನೆ ಮಾಡಿ, ಅವಾಗ ಅರ್ಥ ಆಗ್ತದೆ ನಿಮ್ಗೆ ಯಾವುದು ನಿಜವಾಗಿ ನಮ್ಮನ್ನ ಉದ್ಧಾರ ಮಾಡುವಂತದ್ದು ಅಂತ ಹೇಳ್ಕೊಂಡು, ಹಾಗೆ ಅದ್ಭುತವಾದದ್ದು ಅಂತ ಹೇಳ್ಕೊಂಡು. ಶ್ರೀಲ ನರೋತ್ತಮ ದಾಸ್ ಠಾಕೂರರು ಕೂಡ ಹೇಳ್ತಾರೆ, ಜಗಾಯಿ ಮದೈ ಎನ್ನುವ ಹೆಸರಿನ ಇಬ್ಬರು ಸಹೋದರರು ಕಲಿಯುಗದ ಪಾಪಿಗಳ ಸಮೂಹದ ಸಂಕ್ಷಿಪ್ತ ರೂಪ. ಇನ್ನು ಅವ್ರಿಗಿಂತ ಜಾಸ್ತಿ ಪಾಪಿ ಯಾರು ಇದ್ದಾರೆ ಅಂತ ಹೇಳಲಿಕ್ಕಿಲ್ಲ. ಅಷ್ಟೆಲ್ಲ ಅವರು ಆ ಒಂದು ಏನು ದುಶ್ಚಟಗಳನ್ನ ಅವರದಾಗಿಸ್ಕೊಂಡಿದ್ರು. ಮಾಂಸಾಹಾರಿಗಳಾಗಿ, ಕುಡುಕರಾಗಿ, ಸ್ತ್ರೀಲಂಪಟರಾಗಿ, ದಗಾಕೋರರಾಗಿ, ಕಳ್ಳರಾಗಿ ಈ ರೀತಿ ಎಲ್ಲ ಇರ್ತಾ ಇದ್ರು ಆ ಸೋದರರು. ಅಂತ ತೀವ್ರತರದ ಸಮಾಜಘಾತಕರಾಗಿರ್ತಾ ಇದ್ರು. ಆದ್ರೂ ಕೂಡ ಶ್ರೀ ಚೈತನ್ಯ ಮಹಾಪ್ರಭುಗಳು ಅಂತವರಿಗೆ ಕೂಡ ಮುಕ್ತಿಯನ್ನ ದೊರಕಿಸ್ಕೊಟ್ರು. ಅದೆಲ್ಲ ತಿಳಿದದ್ದೇ ನಮ್ಗೆ ಅಲ್ವಾ. ನಮ್ರರು ಧರ್ಮ ಹಾಗಿರುವಾಗ ಅಂತವ್ರಿಗೇನೆ ಮುಕ್ತಿ ಸಿಕ್ಕಿದಾಗ ಈ ನಮ್ರತೆ ಇದ್ದ ಧರ್ಮಪರಾಯಣರಾಗಿರುವಂತವ್ರು, ಅಂದ್ರೆ ಧರ್ಮಶಾಸ್ತ್ರವನ್ನ ಅನುಸರಣೆ ಮಾಡುವಂತವ್ರು, ಜೀವನದಲ್ಲಿ ಭಕ್ತರು ಆಗಿರುವಂತರು, ಪ್ರಜ್ಞಾವಂತರು ಆದ ಜನರಿಗೆ ಚೈತನ್ಯರು ತೋರಿದ ಅನುಗ್ರಹದ ಬಗೆಗೆ ಹೇಳಬೇಕಾದುದೇ ಇಲ್ಲ ಅಂತ ಹೇಳ್ಕೊಂಡು ಭಗವದ್ಗೀತೆಯಲ್ಲಿ ಕೂಡ ಹೀಗೆಂದು ಸ್ಪಷ್ಟವಾಗಿ ಹೇಳಿದೆ ಅಲ್ವಾ. ಬ್ರಾಹ್ಮಣ್ಯದ ಲಕ್ಷಣಗಳನ್ನ ಉಳ್ಳ ಭಕ್ತರ ಹಾಗೂ ರಾಜರ್ಷಿಗಳ ಮಾತು ಹಾಗಿರಲಿ. ಅಲ್ಲಿ ಕಿಂಪುನ ಬ್ರಾಹ್ಮಣ ಪುಣ್ಯ ಭಕ್ತ ರಾಜರ್ಷಯಸ್ತತ ಅಂತ ಹೇಳಿ ಹೇಳ್ತದೆ. ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಮ್ ಅಂತ ಹೇಳ್ಕೊಂಡು, ಅಂದ್ರೆ ಧರ್ಮಾತ್ಮರಾದ ಬ್ರಾಹ್ಮಣರು, ಭಕ್ತರು, ರಾಜರ್ಷಿಗಳ ವಿಷಯದಲ್ಲಿ ಇದು ಇನ್ನಷ್ಟು ನಿಜ ಅಂತ ಹೇಳ್ಕೊಂಡು, ಅಶಾಶ್ವತವಾದ ಮತ್ತು ದುಃಖದ ಲೋಕಕ್ಕೆ ಬಂದಿರುವ ಅಂದ್ರೆ ಪ್ರೇಮಪೂರ್ವಕ ಸೇವೆಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡಾಗ ನಾವು ಭಗವದ್ಧಾಮಕ್ಕೆ ಹಿಂದಿರುಗಲು ಅರ್ಹತೆಯನ್ನ ಗಳಿಸ್ಕೊಳ್ಬಹುದು ಅಂತ ಹೇಳ್ಕೊಂಡು, ಮತ್ತೊಂದ್ ಕಡೆ ಭಗವಂತ ಹೇಳ್ತಾರೆ 9.32 ಯಾರಿಗೆ ಕೂಡ ಇದು ಕೇವಲ ಬ್ರಾಹ್ಮಣರಿಗೆ ಮಾತ್ರವ? ಖಂಡಿತ ಅಲ್ಲ. ಸ್ತ್ರೀಯೋ ವೈಶ್ಯ ತಥಾ ಶೂದ್ರ ಯಾಂತಿ ಪರಾಂ ಗತಿಂ ಯಾವಾಗ ಮಾಂಹಿ ಪಾರ್ಥ ವ್ಯಪಾಶ್ರಿತ ಏಪಿಸ್ಯು ಪಾಪಯೋನಯ ಅಂತ ಒಂದು ನನ್ನ ಆಶ್ರಯವನ್ನ ಪಡೆದವರು, ಅವರು ಹೀನ ಕುಲದಲ್ಲಿ ಹುಟ್ಟಿದವರಾಗಿರ್ಬೋದು, ಸ್ತ್ರೀ ಆಗಿರ್ಬೋದು, ಅಥವಾ ವೈಶ್ಯರಾಗಿರ್ಬೋದು, ಅಥವಾ ಶೂದ್ರರೇ ಆಗಿರ್ಬೋದು, ಅವರಿಗೆ ಕೂಡ ಪರಮಗಮ್ಯವಾದ ಭಗವಂತನ ಆಧ್ಯಾತ್ಮಿಕ ಲೋಕವನ್ನ ಅವರು ತಲುಪ್ಲಿಕ್ಕೆ ಸಾಧ್ಯ ಅಂತ ಹೇಳ್ಕೊಂಡು. ಹಾಗೆಯೇ ಭಗವಾನ್ ಚೈತನ್ಯ ಮಹಾಪ್ರಭುಗಳು ಜಗಾಯಿ ಮದಾಯಿ ಎಂಬ ಪತಿತ ಸಹೋದರರನ್ನ ಉದ್ಧರಿಸಿದ್ರು. ಆದ್ರೆ ಈ ಹೊತ್ತು ಇಡೀ ಜಗತ್ತು ಈ ಜಗಾಯಿ ಮದಾಯಿಗಳಿಂದ ತುಂಬಿ ಹೋಗಿದೆ ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಅವರಿಬ್ರೇ ಇರ್ಬೋದು, ಆದ್ರೆ ಈಗ ಏನಾಗಿದೆ, ಇಡೀ ಜಗತ್ತಿನಲ್ಲಿ ಅಂತವರೇ ಇರುವಂತದ್ದು. ಲೆಕ್ಕ ಮಾಡಿದ್ರೆ ತುಂಬಾ ಬೆರಳೆಣಿಕೆಯಷ್ಟೇ ಒಂದು ಏನು ಶುದ್ಧವಾಗಿರುವಂತವ್ರು ಇರುವಂತದ್ದು ಒಂದು ಹಾಗೆ ಅಂತ ಅಂದ್ರೆ ಯಾವುದೇ ದುಶ್ಚಟ ಇಲ್ಲದ ಇರುವಂತವ್ರು ತುಂಬಾ ಕಡಿಮೆ ಅಂತ ಹೇಳ್ಕೊಂಡು. ಬೇರೆ ಮಾತುಗಳಲ್ಲಿ ಹೇಳೋದಾದ್ರೆ ಸಮಾಜದಲ್ಲಿ ಎಲ್ಲಾ ರೀತಿಯ ಕೋಲಾಹಲಕ್ಕೆ ಕಾರಣಕರ್ತರಾದ ಸ್ತ್ರೀಲಂಪಟರು, ಮಾಂಸಭಕ್ಷಕರು, ಜೂಜುಕೋರರು, ಕಳ್ಳರು ಮತ್ತು ಕಪಟಿಗಳು ಇಂದಿನ ಜಗತ್ತಿನ ತುಂಬಾ ಇದ್ದಾರೆ. ಅದಕ್ಕೆನೆ ಇಲ್ಲಿ ಕಲಿಯುಗ, ಕಲಹಯುಗ ಅಂತೆಲ್ಲ ಹೇಳುವಂತದ್ದು. ಸೊ ಇನ್ನ ಜಾಸ್ತಿ ಆಗ್ತದೆ ಅಂತವರ ಸಂಖ್ಯೆ. ಇಂತಹ ಜನರ ದುಷ್ಟ ಚಟುವಟಿಕೆಗಳು ಈ ಹೊತ್ತು ಮಾಮೂಲಿ ಆಗಿ ಬಿಟ್ಟಿವೆ ಅಂತ ಹೇಳಿದ್ರೆ ಅದು ಕಾಮನ್. ಅದೇನು ಹಾಗೇನೆ ಇರುವುದು, ಜನರಂದ್ರೆ ಹಾಗೆ ಇರ್ಬೇಕು ತರ ಆಗಿ ಹೋಗಿದೆ. ನಾವು ಯಾವ್ದು ಒಂದು ಸ್ವಲ್ಪ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಭಗವಂತ ಅಂತೆಲ್ಲ ಹೇಳ್ಕೊಂಡು ಭಗವದ್ಗೀತೆ ಅಂತ ನಾವು ತಿಳ್ಕೊಳ್ತಾ ಇದ್ರೆ ನಾವೇ ಏನೋ ಸರಿ ಇಲ್ಲ, ಅವರೇ ಎಲ್ಲ ಸರಿ ಇರುವವ್ರ ತರ ಅಲ್ಲಿವರೆಗೆ ಒಂದು ಪರಿಸ್ಥಿತಿ ಬರ್ತಾ ಇದೆ. ಸೊ ಹಾಗೆ ಕುಡುಕನಾಗಿರುವುದು, ಶ್ರೀಲಂಪಟ ಮಾಂಸಾಹಾರಿ ಆಗಿರುವುದು, ಕಳ್ಳ ಅಥವಾ ದುಷ್ಟರಾಗಿರುವುದು ಹೇವೆಂದು ಇಂದು ಪರಿಗಣಿಸಲಾಗುತ್ತಿಲ್ಲ. ಅಂದ್ರೆ ಜಾಸ್ತಿ ಮೆಜಾರಿಟಿ ಇರುವಂತದ್ದೇ ಅದೇ ಆಗಿರುವಾಗ ಅದೇ ಸರಿ ಏನೋ ಹೇಳುವ ತರ ಇದೆ. ಏಕೆಂದ್ರೆ ಇಂಥವರನ್ನ ಸಮಾಜ ಒಪ್ಪಿಕೊಂಡ್ಬಿಟ್ಟಿದೆ. ಹೀಗಿಂದ ಮಾತ್ರಕ್ಕೆ ಇಲ್ಲಿ ಕಾಣಿಸಲಾಗಿರುವ ಜನರ ಹೇಯ ಗುಣಗಳು ಮನುಜ ಕುಲವನ್ನ ಮಾಯೆಯಿಂದ ಸಂಕೋಲೆಗಳಿಂದ ಬಿಡಿಸುತ್ತವೆ ಎಂದ ಅರ್ಥ ಅಲ್ಲ. ಅಂದ್ರೆ ನಾವೆಲ್ಲ ಅದನ್ನ ಒಪ್ಪಿಕೊಳ್ತಾ ಇದ್ದೇವೆ, ಅಂತ ಜನರಿಂದ ತುಂಬಿ ಹೋಗಿದೆ, ಅದು ಕಾಮನ್. ಅಂದ್ರೆ ಅದೇನು ಅವರು ಈ ಎಲ್ಲ ಇದರಿಂದ ಮುಕ್ತರಾಗಿದ್ದಾರ, ಈ ಅಪಾಯದಿಂದ, ಒಂದು ಮಾಯೆಯ ಅಪಾಯದಿಂದ ಮುಕ್ತರಾಗಿದ್ದಾರೆ? ಖಂಡಿತ ಹಾಗೆಲ್ಲ ಅರ್ಥ. ಪ್ರತಿಯಾಗಿ ಇಂತಹ ಜನ ಸಮಾಜವನ್ನ ಇನ್ನೂ ಹೆಚ್ಚಾಗಿ ಐಹಿಕ ಪ್ರಕೃತಿಯ ಕಟು ನಿಯಮಗಳಿಗೆ ಕಟ್ಟಿ ಹಾಕ್ತಾರೆ. ಅಂದ್ರೆ ಮುಂದೆ ದೊಡ್ಡ ದೊಡ್ಡ ಅಪಾಯವನ್ನೇ ಅವರು ಎದುರಿಸ್ಬೇಕಾಗ್ತದೆ. ವ್ಯಕ್ತಿಯ ಕಾರ್ಯಗಳೆಲ್ಲವೂ ಪ್ರಕೃತಿ ಗುಣಗಳ ಪ್ರಭಾವದಿಂದ ನಡೆಯುವಂತದ್ದು. ಭಗವದ್ಗೀತೆಯಲ್ಲೇ ಹೇಳ್ತದೆ, ಪ್ರಕೃತಿ ಕ್ರಿಯಮಾಣನಿ
ಗುಣೈ ಕರ್ಮಾಣಿ ಸರ್ವಶಃ ಅಂತ ಹೇಳ್ಕೊಂಡು, ಅಂದ್ರೆ ಆ ಪ್ರಕೃತಿಯ ಈ ಭೌತಿಕ ಪ್ರಪಂಚದ 3 ಗುಣಗಳೇನಿದೆ ಆ ಅಧೀನಕ್ಕೊಳಗಾಗಿ ಅವರ ಒಂದು ಗುಣಗಳ ಒಂದು ಇದೆ ಈ ರೀತಿಯ ಪ್ರಭಾವನ ನಡೆಸ್ತಾ ಇದೆ ಅಂತ ಹೇಳ್ಕೊಂಡು. ಸೊ ಜನರು ಈ ಹೊತ್ತು ಸತ್ವಗುಣದ ಲೇಷವನ್ನೂ ತೋರ್ಪಡಿಸದೆ ಬಹುಮಟ್ಟಿಗೆ ತಮೋಗುಣ ಮತ್ತು ಅಲ್ಪ ಸ್ವಲ್ಪ ರಜಗುಣದ ಸಂಘ ಮಾಡ್ತಿರೋದ್ರಿಂದ ಹೆಚ್ಚೆಚ್ಚಾಗಿ ದುರಾಶ ಪೀಡಿತರು ಅಲ್ವಾ. ಈಗ ಎಷ್ಟೇ ಶ್ರೀಮಂತರಾಗಿರ್ಬೋದು, ಯಾರಿಗೆ ಕೂಡ ಮನಸ್ಸಿಗೆ ಶಾಂತಿ ಅಂತ ಇಲ್ಲ, ನೆಮ್ಮದಿ ಅಂತ ಇಲ್ಲ. ಇನ್ನ ನಾನು ಬೆಳಿಬೇಕು, ಇನ್ನ ನಾನು ಅಷ್ಟು ಆಸ್ತಿ ಮಾಡ್ಬೇಕು, ಇನ್ನ ಅಷ್ಟು ದುಡ್ಡು ಮಾಡ್ಬೇಕು, ಆ ರೀತಿ ಎಲ್ಲ ಇರ್ತಾರೆ. ಸೊ ಪ್ರಕೃತಿಯ ಈ 2 ಗುಣಗಳ ಸಂಘ ಮಾಡುವುದರಿಂದ ದೊರಕುವ ಫಲ ಬೇರೇನೂ ಅಲ್ಲ. ತದಾ ರಾಜಸ್ತಮೋ ಭಾವಾಹ ಕಾಮಲೋಭದಯಾಶ್ಚಯೇ. ಮತ್ತೆ ಬೇಕು 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 ಆ ರೀತಿ ಲೋಭ, ಆ ರೀತಿಯಲ್ಲ, ಐಹಿಕ ಪ್ರಕೃತಿಯ ಕೀಳು ಗುಣಗಳ ಸಂಸರ್ಗ ಮಾಡುವುದರಿಂದ ವ್ಯಕ್ತಿಯು ಈ ರೀತಿ ಆಗ್ತಾನೆ, ವಿಷಯಾಸಕ್ತ ದುರಾಶ ಪೀಡಿತನಾಗ್ತಾನೆ ಅಂತ ಹೇಳ್ಕೊಂಡು ಭಾಗವತಮಲ್ಲಿ ಕೂಡ ಹೇಳ್ತಾರೆ. ವಾಸ್ತವವಾಗಿ ನೋಡಿದ್ರೆ ಇಂದಿನ ಆಧುನಿಕ ಸಮಾಜದಲ್ಲಿ ಪ್ರತಿಯೊಬ್ಬರು ದುರಾಶ ಪೀಡಿತರು, ವಿಷಯಾಸಕ್ತರು. ಭೌತಿಕ ನಾವು ನೋಡಿ ಮಾತಾಡುದು ಎಲ್ಲಿ ನೋಡಿದ್ರು ಕೂಡ ಅಂದ್ರೆ ಭೌತಿಕದಲ್ಲಿ ಏನು ನೀನ್ ಗಳಿಸಿದ್ಯಾ ಅಷ್ಟೇ ಮಾತುಕತೆ ಆಗ್ತಾ ಇರ್ತದೆ ಹೊರಗಿನ ಪ್ರಪಂಚದಲ್ಲಿ ಅಂತ ಹೇಳಿ. ಆದ್ದರಿಂದ ಮೋಕ್ಷ ಗಳಿಸ್ಲಿಕ್ಕೆ ಇರುವ ಏಕೈಕ ಮಾರ್ಗ ಈ ಶ್ರೀ ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನ ಚಳುವಳಿ ಒಂದೇ ಅಂತ ಹೇಳಿದ್ರೆ, ಈ ಒಂದು ಸಂಕೀರ್ತನ ಚಳುವಳಿಯಲ್ಲಿ ಭಾಗಿಯಾದ್ರೆ ಮಾತ್ರವೇ ನಮ್ಗೆ ಮೋಕ್ಷದ ಕಡೆಗೆ ನಾವು ಅಂದ್ರೆ ಆ ಒಂದು ಪಥದಲ್ಲಿ ನಾವು ಹೋದ್ರೆ ಮಾತ್ರ ಸಿಗ್ಬೋದು. ಹಾಗೆ ಚಳುವಳಿಯು ಜಗತ್ತಿನ ಈ ಎಲ್ಲಾ ಜಗಾಯಿ ಹಾಗೂ ಮದಾಯಿಗಳನ್ನು ಸತ್ವಗುಣದ ಉತ್ತುಂಗಕ್ಕೆ ಅಥವಾ ಬ್ರಾಹ್ಮಣ ಸಂಸ್ಕೃತಿಯ ಉತ್ತುಂಗಕ್ಕೆ ಏರಿಸಬಲ್ಲದು ಅಂತ ಹೇಳ್ಕೊಂಡು. ಅಂದ್ರೆ ಆ ಸತ್ವಗುಣದಿಂದ ನಾವು ಶುದ್ಧ ಸತ್ವಕ್ಕೆ ಏರ್ಬೇಕು. ಆಗ ಮಾತ್ರ ನಮ್ಮನ್ನ ಈ ಒಂದು ಬ್ರಾಹ್ಮಣ ಸಂಸ್ಕೃತಿ ಏನಿದೆ, ಶಮೋದಮ ಅಂದ್ರೆ ಶಾಂತ ಸ್ವಭಾವ, ಆತ್ಮ ಸಂಯಮ, ತಪಸ್ಸು, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ, ಆ ರೀತಿಯ ಒಂದು ಗುಣವನ್ನ ಬೆಳೆಸ್ಕೊಂಡಾಗ ಮಾತ್ರ ನಮ್ಗೆ ಸಾಧ್ಯ ಆಗ್ತದೆ ಅಂತ ಹೇಳ್ಕೊಂಡು. ಸೊ ಮತ್ತೆ ಶ್ರೀಮದ್ ಭಾಗವತಮಲ್ಲಿ ಕೂಡ ಹೇಳ್ತದೆ, ಮನುಜ ಕುಲವು ಇಂದು ಇರುವ ಗೊಂದಲ ಪೀಡಿತ ಸ್ಥಿತಿಯನ್ನ ಪರಿಗಣಿಸಿದ್ರೆ ವ್ಯಕ್ತಿಯು ನಿಜವಾಗಿ ಶಾಂತಿ ಸಮಾಧಾನಗಳನ್ನ ಬಯಸುವುದಾದಲ್ಲಿ ಆತ ಕೃಷ್ಣ ಪ್ರಜ್ಞೆಗೆ ಒಲಿದು ಸದಾ ಭಾಗವತ ಧರ್ಮದಲ್ಲಿ ತನ್ಮಯನಾಗ್ಬೇಕು. ಭಾಗವತ ಧರ್ಮ ಅಂತ ಹೇಳಿದ್ರೆ ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂಥದ್ದು, ಭಗವಂತನ ಈ ಕೃಷ್ಣ ಪ್ರಜ್ಞೆಯನ್ನ ನಾವು ಪಡ್ಕೊಳ್ಳುವಂಥದ್ದು. ಸೊ ಆ ರೀತಿ ಆದಾಗ ಮಾತ್ರ ನಮ್ಗೆ ಶಾಂತಿ ಸಮಾಧಾನ ಅಂತ ಬರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿವರೆಗೆ ನಾವು ಏನು ತುಂಬಾ ಕಾಂಪಿಟಿಷನ್ ಲೈಫ್ ಅಲ್ವಾ, ರ್ಯಾಟ್ ರೇಸ್ ಅಂತ ಏನ್ ಹೇಳ್ತಾರೆ ಆ ರೀತಿ ಇರ್ತೇವೆ. ಆದ್ರೆ ಯಾವಾಗ ಈ ಒಂದು ಕೃಷ್ಣ ಪ್ರಜ್ಞೆಗೆ ಬರ್ತೇವೆ, ಭಾಗವತ ಧರ್ಮವನ್ನ ಅನುಸರಣೆ ಮಾಡ್ತೇವೆ, ಆಗ ನಮ್ಗೆ ಅರ್ಥ ಆಗ್ತದೆ ಈ ಎಷ್ಟೆಲ್ಲ ನಾವು ಗಳಿಸಿದ್ರು ಕೂಡ ಇಲ್ಲೇ ಬಿಟ್ಟು ಹೋಗುವಂತದ್ದು ಯಾವ್ದು ಕೂಡ ಒಂದು ನಮ್ಮ ಜೊತೆಗೆ ಏನು ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಏನು ಭಕ್ತಿ ಸೇವೆ ಮಾಡಿದ್ದೇವೆ ಆ ಒಂದು ಇದು ಮಾತ್ರ ನಮ್ಮ ಜೊತೆಗೆ ಬರುವಂತದ್ದು. ಹಾಗಾಗಿ ಯಾವುದಕ್ಕೆ ನಾವು ಗಮನ ಕೊಡ್ಬೇಕು, ಈ ಭೌತಿಕ ಒಂದು ಸಂಪತ್ತು ಗಳಿಸುವುದರಲ್ಲಿ ಅಥವಾ ಆಧ್ಯಾತ್ಮಿಕ ಸಂಪತ್ತನ್ನ ಗಳಿಸುವಲ್ಲಿ ಅಂತ ಹೇಳ್ಕೊಂಡು ನಿಜವಾಗಿ ನಾವು ಆಲೋಚನೆ ಮಾಡ್ಬೇಕು. ಹಾಗೆ ಭಾಗವತ ಧರ್ಮದಲ್ಲಿ ತನ್ಮಯನಾಗುವ ಕ್ರಿಯೆ ತಮಸ್ಸು ಮತ್ತು ರಜೋಗುಣಗಳ ಮಟ್ಟವನ್ನ ತಗ್ಗಿಸ್ತದೆ. ಯಾವಾಗ ಶುದ್ಧ ಈ ಒಂದು ಸತ್ವಗುಣಕ್ಕೆ ಬಂದಾಗ, ಅಲ್ಲಿಂದ ಶುದ್ಧ ಸತ್ವಕ್ಕೆ ಬರುವಂತ ಒಂದು ಇದಕ್ಕೆ ಬಂದಾಗ ಆ ಒಂದು ರಜೋತಮ ಗುಣದಿಂದ ನಾವು ಪ್ರಭಾವದಿಂದ ನಾವು ಹಿಂಜರಿಬಹುದು. ಹಾಗೆಯೇ ರಜಸ್ಸು ಮತ್ತು ತಮ ಗುಣಗಳು ಚದುರಿ ಹೋದಾಗ ವ್ಯಕ್ತಿಯು ಅತಿ ಆಸೆ, ಕಾಮ ಪಿಪಾಸೆಗಳಿಂದ ಮುಕ್ತನಾಗುತ್ತಾನೆ. ನಮ್ಗೆ ಅರ್ಥ ಆಗ್ತದೆ ಯಾಕಾಗಿ ನಮ್ಮ ಜೀವನ ಮಾಡ್ಲಿಕ್ಕೆ ಎಷ್ಟು ಬೇಕು ಅಷ್ಟು ಸಾಕು, ಅತಿಯಾಗಿ ಮಾಡಿ ನಾವೆಲ್ಲವನ್ನ ಇಲ್ಲಿ ಬಿಟ್ಟು ಹೋಗುದಂದ್ರೆ ಅದೆಲ್ಲ ಝೀರೋ ಬ್ಯಾಲೆನ್ಸ್. ಆಮೇಲೆ ನಾವು ಫಿಕ್ಸೆಡ್ ಡೆಪಾಸಿಟ್ ಅಂತ ಹೇಳಿದ್ರೆ ಭಕ್ತಿ ಮಾಡುವ ಭಕ್ತಿ ಸೇವೆ ಏನ್ ಮಾಡ್ತೇವೆ ಅದು ಮಾತ್ರ ಅಂತ ಹೇಳ್ಕೊಂಡು. ಸೊ ಹಾಗೆ ನಾವು ಆ ಕಾಮ ಪಿಪಾಸೆಗಳಿಂದ ಮುಕ್ತನಾಗ್ತೇವೆ. ವ್ಯಕ್ತಿಯು ದುರಾಸೆ ಹಾಗೂ ಕಾಮಲಾಲಸೆಯಿಂದ ಮುಕ್ತನಾದಾಗ ಬ್ರಾಹ್ಮಣನ ಗುಣಾರ್ಹತೆಗಳನ್ನ ಗಳಿಸ್ತಾನೆ. ಯಾವಾಗ ಆ ರಜೋತ್ತಮ ಗುಣಗಳಿಂದ ಅವನು ದೂರ ಆಗ್ತಾನೆ, ಅವಾಗ ಒಂದು ಸತ್ವಗುಣದಲ್ಲಿದ್ದಾಗ ಬ್ರಾಹ್ಮಣನ ಗುಣ ಅರ್ಹತೆಗಳನ್ನ ಅವನು ಗಳಿಸ್ತಾನೆ. ಆ ಬ್ರಾಹ್ಮಣನ ಗುಣ ಅರ್ಹತೆಗಳನ್ನ ಸಂಪಾದಿಸಿದ ವ್ಯಕ್ತಿ ಮುಂದಕ್ಕೆ ನಡೆದಾಗ ವೈಷ್ಣವ ನೆಲೆಯಲ್ಲಿ ಸ್ಥಿತನಾಗ್ತಾನೆ ಅಂತೇಳಿ ತನ್ನಲ್ಲಿ ಸುಪ್ತವಾಗಿರುವ ದೈವ ಪ್ರೇಮವನ್ನ ವ್ಯಕ್ತಿ ಎಚ್ಚರಗೊಳಿಸುವುದು ವೈಷ್ಣವನ ನೆಲೆಯಲ್ಲಿ ಇರುವಾಗ ಮಾತ್ರವೇ ಅಂತ ಹೇಳ್ಕೊಂಡು, ಆ ರೀತಿ ಪರಿಶುದ್ಧರಾಗ್ತಾ ಅವರಿಗೆ ಏನು ಯಮ ನಿಯಮಗಳನ್ನ ಆಚರಣೆ ಮಾಡಿದಾಗ 4 ಒಂದು ನಿಯಂತ್ರಕ ತತ್ವಗಳ ಪಾಲನೆ ಅದನ್ನೆಲ್ಲ ಮಾಡ್ತಾ ಅವನು ವೈಷ್ಣವ ನೆಲೆಗೆ ಬಂದಾಗ
ಆ ಒಳಗೆ ಭಗವಂತನ ಆ ಒಂದು ದೈವ ಪ್ರೇಮ ಏನಿದೆ ಅದು ಜಾಗೃತ ಆಗ್ತದೆ ಅಂತ ಹೇಳ್ಕೊಂಡು ಇದಾದ ಕೂಡಲೇ ವ್ಯಕ್ತಿಯ ಬದುಕು ಸಾರ್ಥಕವಾದಂತೆ. ಅಂದ್ರೆ ನಿಜವಾಗಿ ಬದುಕಿನ ಸಾರ್ಥಕತೆ ಅಂತ ಹೇಳುವಂತದ್ದು ಭಗವಂತನ ಸಾಕ್ಷಾತ್ಕಾರವನ್ನ ಪಡ್ಕೊಳ್ಳುವಂತದ್ದು. ಸೊ ಆ ಒಂದು ವೈಷ್ಣವ ನೆಲೆಗೆ ಬಂದಾಗ ಆ ಭಗವಂತನ ಸಾಕ್ಷಾತ್ಕಾರಕ್ಕೆ ನಮ್ಗೆ ಒಂದು ಸಾಕ್ಷಾತ್ಕಾರ ಪಡೆಯುವ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಕೊಂಡು ಆಗ ನಮ್ಮ ಬದುಕು ಸಾರ್ಥಕ. ಮನುಜ ಕುಲವು ಈ ಹೊತ್ತು ತಮೋಗುಣವನ್ನ ವಿಶೇಷವಾಗಿ ಬೆಳೆಸ್ಕೊಳ್ತಾ ಇದೆ. ಅಂದ್ರೆ ಈ ಒಂದು ಭೌತಿಕದ ಒಂದು ಗುಣಗಳು ಪ್ರಭಾವ ನಮ್ಮ ವಾತಾವರಣ ಹಾಗಾಗಿ ಅಲ್ಲಷ್ಟು ಇಲ್ಲಷ್ಟು ರಜೋಗುಣದ ಲಕ್ಷಣಗಳು ಕಂಡು ಬರುತ್ತಿರುವುದು ನಿಜವೇ. ಅಂದ್ರೆ ಜಾಸ್ತಿ ಜನ ತಮೋಗುಣದಲ್ಲಿದ್ದು ರಜೋಗುಣದಲ್ಲಿ ತುಂಬಾ ಸ್ವಲ್ಪ ಅಲ್ಲಷ್ಟು ಇಲ್ಲಷ್ಟು ಇದ್ದಾರೆ ಅಂತ ಹೇಳ್ಕೊಂಡು ಕಾಮ ಹಾಗೂ ಲೋಭಗಳಿಂದ ಭೋಗೇಚ್ಛೆ ಹಾಗೂ ದುರಾಸೆಗಳಿಂದ ತುಂಬಿರುವ ಇಡೀ ಜಗತ್ತಿನ ಪ್ರಜಾಕೋಟಿಯು ಬಹುಪಾಲು ಶೂದ್ರರನ್ನು ಹಾಗೂ ಅಲ್ಪಸಂಖ್ಯೆಯಲ್ಲಿ ವೈಶ್ಯರನ್ನು ಒಳಗೊಂಡಿದೆ. ಕ್ರಮೇಣವಾಗಿ ಶೂದ್ರರೇ ಉಳಿಯುವ ಸ್ಥಿತಿ ಬರುತ್ತೆ ಅಂತ ಹೇಳಿದ್ರೆ ಈ ಒಂದು ಇದ್ರಲ್ಲಿ ಈ ಕಲಿಯುಗದಲ್ಲಿ ಎಲ್ಲರೂ ಕೂಡ ಪಂಚಮ ಶೂದ್ರರೇ ಅಂತ ಹೇಳ್ತಾರೆ. ಸೊ ಇನ್ನ ಏನಾಗ್ತದೆ ಅಂತ ಹೇಳಿದ್ರೆ ಆ ತಮೋಗುಣದವರೇ ಹೆಚ್ಚಾಗಿ ಹೋಗ್ತಾರೆ ಅಂತ ಹೇಳ್ಕೊಂಡು ಮತ್ತೆ ಕಮ್ಯುನಿಸಂ ಆಂದೋಲನ ಶೂದ್ರರದ್ದು ಆ ರೀತಿ. ಆಮೇಲೆ ಕ್ಯಾಪಿಟಲಿಸಂ ವೈಶ್ಯರದ್ದಾಗಿದೆ ಅಂತ ಹೇಳ್ಕೊಂಡು ಅಂದ್ರೆ ಎಷ್ಟಿದ್ರು ಅವರಿಗೆ ಅಂದ್ರೆ ಬಿಸ್ನೆಸ್ ಮೈಂಡೆಡ್ ಆ ರೀತಿಯಲ್ಲಿ ಇರ್ತಾರೆ. ಸೊ ವೈಶ್ಯ ಹಾಗೂ ಶೂದ್ರರೆಂಬ ಈ ಎರಡು ಗುಂಪುಗಳ ನಡುವಣ ಯುದ್ಧದ ದೆಸೆಯಿಂದಾಗಿ ಸಮಾಜವು ಇಂದು ಹೀನಾವಸ್ಥೆಗೆ ಸಂದಿದೆ. ನೋಡ್ತಾ ಇದ್ದೇವೆ ಯುದ್ಧ ಒಂದು ಎಷ್ಟು ಅವರ ಒಂದು ಇದು ಮಿತಿಯನ್ನ ಮೀರಿ ಹೋಗ್ತಾ ಇದೆ ಅದು. ಸೊ ಹಾಗೆ ತತ್ಪರಿಣಾಮವಾಗಿ ಕಮ್ಯುನಿಸ್ಟರು ಜಯದ ಮತ್ತಿನಲ್ಲಿ ವಿಜೃಂಭಿಸುತ್ತಾರೆ. ಹೀಗಾದ ಕೂಡಲೇ ಸಮಾಜದಲ್ಲಿ ಅಳಿದುಳಿದಿರುವುದು ಹಾಳಾಗುತ್ತದೆ. ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಇದ್ರೂ ಕೂಡ ಅದು ಕೂಡ ಹಾಳಾಗುವ ಒಂದು ವಾತಾವರಣ ಹಾಳಾಗುವಂತ ಆಗ್ತದೆ. ಸೊ ಕಮ್ಯುನಿಸಂನ ಕಡೆ ಹೊರಳುತ್ತಿರುವ ಸಮಾಜದ ಪ್ರವೃತ್ತಿಗೆ ಪ್ರತಿರೋಧ ಒಡ್ಡಲು ಇರುವ ಕಾರ್ಯಸಾಧ್ಯ ನಿವಾರಣಾ ಉಪಾಯ ಅಂತ ಹೇಳಿದ್ರೆ ಕೃಷ್ಣ ಪ್ರಜ್ಞಾ ಚಳವಳಿ ಒಂದೇ ಅಂತ ಹೇಳಿ ಅಲ್ಲಿ ಶಾಂತಿ ಸಭೆ ಮಾಡ್ತಾರೆ, ಈ ಕಡೆಯಿಂದ ಬಾಂಬ್ ಹಾಕ್ತಾರೆ ಪ್ರಭುಪಾದರು ಹೇಳುವ ಹಾಗೆ. ಅಂದ್ರೆ ಮತ್ತೆ ಅಲ್ಲಿ ವಾತಾವರಣ ಬಿಗಡಾಯಿಸುವಂತದ್ದು. ಆದ್ರೆ ಯಾವಾಗ ನಾವು ಭಕ್ತಿ ಆ ಕೃಷ್ಣ ಪ್ರಜ್ಞೆಯನ್ನ ಅಳವಡಿಸ್ಕೊಳ್ತದೆ ಆ ಒಂದು ರಾಜ್ಯದ ಅಥವಾ ದೇಶದ ಪ್ರಮುಖರಾದವರು ಅದನ್ನ ಅವರು ಆ ಒಂದು ರೂಲ್ಸ್ ಅನ್ನ ತಗೊಂಡ್ ಬಂದಾಗ ಅದು ಒಂದು ಶಾಂತಿಯುತವಾಗಿ ಇರ್ಬೋದು. ಆದ್ರೆ ರಾಷ್ಟ್ರ ಎಲ್ಲದರ ಒಡೆಯನಾಗಿರಬೇಕು. ಅಂದ್ರೆ ತಾನೇ ಎಲ್ಲವನ್ನ ಆಳ್ಬೇಕು, ತಾನ್ಗೆ ಎಲ್ಲವೂ ಸಿಗ್ಬೇಕು ಅಂತ ಒಡೆತನದ ಒಂದು ಇಚ್ಛೆ ಆ ಕಮ್ಯುನಿಸಂನವರದ್ದು. ಆದ್ರೆ ಕೃಷ್ಣ ಪ್ರಜ್ಞಾ ಚಳವಳಿ ಈ ಕಲ್ಪನೆಯನ್ನೇ ಇನ್ನಷ್ಟು ದೊಡ್ಡದು ಮಾಡಿ ನಾವು ಕೃಷ್ಣ ಪ್ರಜ್ಞೆ ತಿಳ್ಕೊಂಡಾಗ ನಾವೇನು ಅಲ್ಲ, ಎಲ್ಲವೂ ಭಗವಂತನೇ, ಈಶಾವಾಸ್ಯಂ ಇದಂ ಸರ್ವಂ, ಎಲ್ಲದರ ಒಡೆಯ ಭಗವಂತನೇ ಅಂತ ಹೇಳ್ಕೊಂಡು ಅದು ಪರಿಗ್ರಹಿಸುತ್ತದೆ. ಆದ್ರೆ ಜನರಿಗೆ ಇದು ಅರ್ಥ ಆಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಅವರಿಗೆ ದೈವ ಪರವಾದ ಜ್ಞಾನವೇ ಇಲ್ಲ ಅಲ್ವಾ. ಎಲ್ಲರೂ ಸ್ವಾರ್ಥರಾಗಿರ್ತಾರೆ ಹೊರತು ಭಗವಂತನೇ ಎಲ್ಲದರ ಈ ಒಂದು ಎಲ್ಲವನ್ನ ನಡೆಸುವುದು, ಭಗವಂತನೇ ಎಲ್ಲದರ ಒಡೆಯ ಆ ಒಂದು ಜ್ಞಾನವೇ ಇಲ್ಲದಾಗಿದೆ. ಆದರೆ ಕೃಷ್ಣ ಪ್ರಜ್ಞಾ ಚಳವಳಿ ದೇವರು ಎನ್ನುವ ತತ್ವವನ್ನ ಹಾಗೂ ಎಲ್ಲವೂ ಭಗವಂತನಿಗೆ ಸೇರಿದ್ದೆಂಬ ಭಾವವನ್ನ ಜನರಿಗೆ ಮನದಟ್ಟು ಮಾಡಿಕೊಡಲು ನೆರವಾಗಬಲ್ಲದು. ಎಲ್ಲರೂ ಭಗವಂತನ ಸ್ವತ್ತೇ ಅಲ್ವಾ. ಭಗವಂತ ಹೇಳ್ತಾರೆ ಸರ್ವ ಯೋನೀಶು ಕೌಂತೆಯ ಅಂತ ಹೇಳ್ಕೊಂಡು ಎಲ್ಲರೂ ಎಲ್ಲಾ ಜೀವಿಗಳು ಬರೀ ಮನುಷ್ಯರಷ್ಟೇ ಅಲ್ಲದೆ ಆ 84 ಲಕ್ಷ ಜೀವರಾಶಿ ಏನಿದೆ ಅದು ಎಲ್ಲವೂ ಕೂಡ ಭಗವಂತನ ಮಕ್ಕಳೇ ಅಂತ ಹೇಳ್ಕೊಂಡು ಎಲ್ಲರೂ ಭಗವಂತನ ಮಕ್ಕಳೇ. ಆದ್ದರಿಂದ ಅವನ ಲೆಕ್ಕದಲ್ಲಿ ದೈವ ಪ್ರಜ್ಞೆಯಿಂದ ಬದುಕುವ ಹಕ್ಕು ಪ್ರತಿಯೊಬ್ಬರಿಗಿದೆ. ಸೊ ಇದು ಕೃಷ್ಣ ಪ್ರಜ್ಞಾ ಚಳವಳಿಯ ಸಾರ ಸರ್ವಸ್ವ ಅಂತ ಹೇಳ್ಕೊಂಡು ಎಲ್ಲದರೊಳಗೂ ಭಗವಂತನನ್ನು ಕಾಣುವಾಗ ಆ ಭಕ್ತಿ ಮಾರ್ಗಕ್ಕೆ ಬಂದ್ರೆ ಮಾತ್ರ ಸಾಧ್ಯವಾಗುವಂಥದ್ದು. ಎಲ್ಲದರೊಳಗೂ ಭಗವಂತನನ್ನ ಕಂಡಾಗ ಎಲ್ಲರಲ್ಲೂ ಒಂದು ಸಹೋದರ ಭಾವ ಬರ್ತದೆ. ಆವಾಗ ಶಾಂತಿಯಿಂದ ನಾವು ಜೀವಿಸಬಹುದು ಅಂತ ಹೇಳ್ಕೊಂಡು ಈ ಕೃಷ್ಣ ಪ್ರಜ್ಞಾ ಚಳವಳಿಯ ಸಾರ ಸರ್ವಸ್ವ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 21. ಸ್ವತಂತ್ರ ಈಶ್ವರ ಪ್ರೇಮ ನಿಗೂಢ ಭಂಡಾರ ಬಿಲ ಇಲ ಯಾರೇ ತಾರೆ ನಾ ಕೈಲ ವಿಚಾರ. ಮಾತಾಜಿ ಅಷ್ಟೇ ಇರೋದು ಮಾತಾಜಿ. ನೆಕ್ಸ್ಟ್ ಇದಕ್ಕೆ ಹೋಗುವ. ಓಕೆ, ಅರೆ ನಾನು ಮುಂದಿನ ಇದಕ್ಕೆ ಹಾಕ್ತೇನೆ. ಟೈಮ್ ಕೂಡ ಆಯ್ತಾ? ಟೈಮ್ ಆಯ್ತು. ಓಕೆ, ಸಾರಿ. ಏನ್ ಮಾಡ್ಲಿ ನೆಕ್ಸ್ಟ್? ನಾಳೆ ಮಾಡುವ ಹೇಗೆ? ನಾಳೆ ಮುಂದುವರಿಸುದ ಹೇಗೆ? ಹರೇ ಕೃಷ್ಣ. ನಾಳೆ ಕ್ಲಾಸ್ ಇಲ್ಲ ಅಂತ ಹೇಳಿದ್ದಲ್ವಾ ಮಾತಾಜಿ? ನಾಳೆ ರಥೋತ್ಸವ ಅಲ್ಲ, ಮತ್ತೆ ಫ್ರೈಡೆ ಸಿಗ್ತದೆ ನಮ್ಗೆ ಅಲ್ವಾ? ಹೌದು.
ಫ್ರೈಡೆ ಒಂದ್ ದಿವ್ಸ ಮಾಡುವ. ಓಕೆ, ಇಳಿಸ್ಬೇಕಲ್ಲ? ಹೋಗ್ಲೇ ಇದಕ್ಕೆ ಇದಕ್ಕೆ ಹೋಗ್ಲಾ ಪಿಪಿಟಿಗೆ? ಬೇಡವಾ ಅಂತ ಮಾತಾಜಿ, ಅದು ದೊಡ್ಡದು. ಆಯ್ತು, ಹೌದು, ದೊಡ್ಡದಿದೆ ಮಾತಾಜಿ, ದೊಡ್ಡದೇ ಇದೆ. ಮಾತಾಜಿ. ಓಕೆ. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೈಷ್ಣವರಂದ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀ ರಾಧಾ ಗೋವಿಂದ್ ಕಿ ಜೈ, ಶ್ರೀ ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ, ಶ್ರೀ ಚೈತನ್ಯ ಚರಿತಾಮೃತಂ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ನನ್ಗೆ ಯೋಗ್ಯತೆ ಇಲ್ಲದಿದ್ರು ಒಂದು ಅವಕಾಶವನ್ನು ಕೊಟ್ಟಿದ್ದೀರಾ. ನಾನು ಹೇಳಿದ್ರೆ ತಪ್ಪಾಗಿದೆ, ದಯವಿಟ್ಟು ಕ್ಷಮೆ. ಹರೇ ಕೃಷ್ಣ. ಧನ್ಯವಾದಗಳು. ಅಟೆಂಡೆನ್ಸ್ ಹಾಕಿದ್ರೆ ಧನ್ಯವಾದಗಳು. ಕೃಷ್ಣ ಧನ್ಯವಾದಗಳು. ದಂಡೋತ್ಪನ್ನ ಮತ್ತೆ ಧನ್ಯವಾದಗಳು. ಎಲ್ಲವೂ ಅಟೆಂಡೆನ್ಸ್ ಹಾಕಿ, ಲಿಂಕ್ ಒಂದ್ ನಿಮಿಷ ಮಾತಾಜಿ, ಒಂದ್ ನಿಮಿಷ. ಎಲ್ಲವೂ ಅಟೆಂಡೆನ್ಸ್ ಹಾಕಿ. ಒಂದ್ ನಿಮಿಷ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್. ಹರಿ ಬೋಲ್. ಚೆನ್ನಾಗಿದೆ ಮಾತಾಜಿ. ಭಾವಾರ್ಥ ಪ್ರಭುಪಾದರಿಗೆ ಸಲ್ಬೇಕು ಆ ಇದನ್ನ. ಎಲ್ಲ ಪ್ರಭುಪಾದರಿಗೆ ಹೋಗ್ಬೇಕು ಮಾತಾಜಿ. ಕ್ರೆಡಿಟ್ ಗೋಡ್ಸು ಪ್ರಭುಪಾದ್ ಪ್ರಭು. ಅವ್ರ ತಲೆ ಏನ್ ತಲೆ ಮಾತಾಜಿ, ಏನೆಲ್ಲಾ ಬರೀತಾರೆ. ಅಯ್ಯೋ ರಾಮ, ರಾಧೆ ಅನ್ಕೊಳ್ಳೋದು. ನಮ್ಗ ಅದು ಓದಿ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ವಲ್ಲ. ಇನ್ನು ಜೀರ್ಣಿಸ್ಕೊಳ್ಳೋದು ಇಲ್ಲ. ಹೆಂಗಪ್ಪ ಬರೋದ್ರು, ಹೆಂಗಪ್ಪ ಇವ್ರ ತಲೆಗೆ ಹೊಳಿತಿದ್ದಿಲ್ಲ ಅನ್ಸತ್ ನನಗೆ. ಹರೇ ಕೃಷ್ಣ. ಅನಾಲಿಸಿಸು ಇದು ಅಯ್ಯೋ ರಾಮ ರಾಮ ರಾಮ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎಂಡ್ ಮಾಡ್ತೇನೆ. ಮಾತಾಜಿ ಎಂಡ್ ಮಾಡಿ ಮಾತಾಜಿ. ನಾಡ್ದಿನ್ನು ಫ್ರೈಡೆ ಸಿಗುವ ಹಾಗಾದ್ರೆ. ಓಕೆ.